ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನಂಜು. ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಮತ್ತೊಮ್ಮೆ ಶುರುವಾಗಿದೆ. 9 ವರ್ಷಗಳ ಹಿಂದೆ ಆದಂತಹ ಪಬ್ ದಾಳಿ ಪ್ರಕರಣ ಖುಲಾಸೆಗೊಂಡಂತಹ ಬೆನ್ನಲ್ಲೇ ಈಗ ಮತ್ತೆ ಪುನಃ ಅಂಥದೇ ರೀತಿಯಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಲು ಹೊರಟಿದ್ದಾರೆ. ಹಾಗಾದ್ರೆ ಈ ನೈತಿಕ ಪೊಲೀಸ್ ಗಿರಿ ಮಾಡುವವರು ಸಾಧಿಸುವುದಾದರೂ ಏನು? ಒಂದಲ್ಲ ಎರಡು ಕಡೆ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಆರಂಭವಾಗಿದೆ. ನಮ್ಮ ಕರಾವಳಿಯ ಮಂಗಳೂರು ಜಿಲ್ಲೆಯಲ್ಲಿ ಒಂದು ಕಡೆ ಆದರೆ ಇನ್ನೊಂದು ಶಿವಮೊಗ್ಗದಲ್ಲಿ ಎರಡು ಕಡೆ ಒಂದೇ ದಿನ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಒಂದು ವಿಜುವಲ್ಸ್ ಇದೆ, ನೋಡ್ಕೊಂಡು ಬರೋಣ. ಮಂಗಳೂರಿನಲ್ಲಿ ಮತ್ತೆ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ನಡೆದಿದೆ. ಮಂಗಳೂರಿನ ತಣ್ಣೀರುಬಾವಿ ಬೀಚ್ ಬಳಿ ಬರ್ತ್ಡೇ ಆಚರಿಸುತ್ತಿದ್ದಂತಹ ವಿದ್ಯಾರ್ಥಿಗಳ ಮೇಲೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹಲ್ಲೆಯನ್ನ ನಡೆಸಿದ್ದಾರೆ. ತಣ್ಣೀರುಬಾವಿಯ ಫಾತಿಮಾ ಚರ್ಚ್ ಬಳಿ ನಿನ್ನೆ ಸಂಜೆ ಈ ಘಟನೆ ನಡೆದಿದೆ. ನಿನ್ನೆ ಸಂಜೆ ತಣ್ಣೀರುಬಾವಿಗೆ ಬರ್ತ್ಡೇ ಆಚರಿಸಲು ಬಂದಿದ್ದಂತಹ ಸಬೀತ್, ಸಮೀರ್ ಮತ್ತು ನಿತೇಶ್ ಎಂಬಂತಹ 3 ವಿದ್ಯಾರ್ಥಿಗಳಿಗೆ ಹಿಂದೂ ಸಂಘಟನೆಯ 5 ಕಾರ್ಯಕರ್ತರು ಫಾತಿಮಾ ಚರ್ಚ್ ಬಳಿ ಥಳಿಸಿದ್ದಾರೆ. ಇನ್ನು ಹಲ್ಲೆ ಮಾಡಿಯೂ ಸುಮ್ಮನಾಗದ ಹಿಂದೂ ಪರ ಕಾರ್ಯಕರ್ತರು ವಿದ್ಯಾರ್ಥಿಗಳ ಮೊಬೈಲ್ ಅನ್ನ ಕಿತ್ತುಕೊಂಡು ಅಸಭ್ಯವಾಗಿ ವರ್ತಿಸಿದ್ದಾರೆ. ವಿದ್ಯಾರ್ಥಿಗಳ ಜೊತೆಗಿದ್ದಂತಹ ವಿದ್ಯಾರ್ಥಿನಿಯರು ಕ್ರೈಸ್ತರೆಂದು ತಿಳಿದ ಬಳಿಕ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಸ್ಥಳದಿಂದ ಕಾಲ್ಕಿತ್ತಂತಹ ಘಟನೆ ಅನ್ನುವಂಥದ್ದು ನಡೆದಿದೆ. ಯುವಕರ ತಂಡ ಈ ಕೃತ್ಯವನ್ನ ಮಾಡಿದರೆ. ಹಾಗೆಯೇ ಹಲ್ಲೆಗೊಳಗಾದಂತಹ ಯುವಕರಿಬ್ಬರು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ಕೂಡ ಪರಿಶೀಲನೆಯನ್ನ ಮಾಡಿರುವಂತದ್ದು. ಹಲ್ಲೆ ಮಾಡಿದವರನ್ನ ಸ್ಥಳೀಯರಾದಂತಹ ಸುರ್ಕೇಶ್, ವರುಣ್ ಹಾಗೂ ದೀಕ್ಷಿತ್ ಅನ್ನುವಂಥದ್ದು ಗುರುತಿಸಲಾಗಿದೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಹಾಗೆ ಪಣಂಬೂರು ಪೊಲೀಸರು ಈ ಬಗ್ಗೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇದು ಮಂಗಳೂರಿನ ಕಥೆ ಆದ್ರೆ ಇನ್ನೊಂದೆಡೆ ಶಿವಮೊಗ್ಗದಲ್ಲಿ ಇದೇ ರೀತಿಯ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಿರುವಂತದ್ದು. ಗೆಳೆಯ ಹಾಗೂ ಗೆಳತಿಯೊಂದಿಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ದಾಗ ಯುವತಿಯನ್ನ ಅಡ್ಡಗಟ್ಟಿ ಕಿರುಕುಳವನ್ನ ನೀಡಿದ ಘಟನೆ ಶಿವಮೊಗ್ಗದ ಮದರಿಪಾಳ್ಯ ಬಳಿ ನಡೆದಿದೆ. ಅನ್ಯ ಕೋಮಿಗೆ ಸೇರಿದಂತಹ ತನ್ನದೇ ಕಾಲೇಜಿನ ಗೆಳೆಯ ಮತ್ತು ಗೆಳತಿಯೊಂದಿಗೆ ಯುವತಿ ತೆರಳುವಾಗ ಯುವತಿಯ ಕೋಮಿಗೆ ಸೇರಿದ ಸ್ಥಳೀಯ ಯುವಕರು ಅಡ್ಡಗಟ್ಟಿದ್ದಾರೆ, 3ರನ್ನ ಬೆದರಿಸಿದ್ದಾರೆ. ಹಾಗೆ ಇದರಿಂದ ಯುವತಿಯ ಸ್ನೇಹಿತ ಮತ್ತು ಸ್ನೇಹಿತೆ ಅಲ್ಲಿಂದ ತೆರಳಿದ್ದಾರೆ. ನಂತರ ಯುವತಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಕೆಯ ಮೊಬೈಲ್ ಹಾಗೂ ದ್ವಿಚಕ್ರ ವಾಹನ, ಹಣ ಕೂಡ ಕಸಿದುಕೊಂಡಿದ್ದಾರೆ. ಬೇರೆ ಕೋಮಿನ ಯುವಕನೊಂದಿಗೆ ಸುತ್ತಾಡದಂತೆ ತಾಕೀತ್ ಕೂಡ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ. ಬಳಿಕ ಮೊಬೈಲ್, ವಾಹನ ಕೊಟ್ಟು ಕಳುಹಿಸಿದ್ದಾರೆ. ಸಂಜೆ ಯುವತಿಯ ಮನೆಗೂ ಹೋಗಿ ಬೆದರಿಸಿರುವಂತಹ ಘಟನೆ. ಹಾಗೆ ಯುವತಿ ಪೊಲೀಸರಿಗೆ ದೂರನ್ನ ನೀಡಿದ್ದು ಪೊಲೀಸರು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ರಸ್ತೆಯಲ್ಲಿ ಯುವತಿ ಹಾಗೂ ಆಕೆಯ ಸ್ನೇಹಿತರನ್ನ ಅಡ್ಡಗಟ್ಟಿ ಬೆದರಿಸಿದ ದೃಶ್ಯಗಳನ್ನ ಚಿತ್ರೀಕರಿಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹಾಕಿ ಇದೀಗ ಭಾರಿ ವೈರಲ್ ಆಗ್ತಾ ಇದೆ. ಈ ವಿಜುವಲ್ಸ್ ಗಳನ್ನ ನೋಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಕಾನೂನನ್ನ ಮೀರಿ ನೈತಿಕ ಪೊಲೀಸ್ ಗಿರಿ ಅನ್ನುವಂತಹದ್ದು ಮಾಡ್ತಾ ಇದ್ದಾರಾ? ಇವರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಬಾರಿ ಉದ್ಭವಿಸಿದೆ. ಈ ಬಗ್ಗೆ ಮಾತನಾಡಲು ಇವತ್ತಿನ ಅತಿಥಿಯಾಗಿ ಜನಾರ್ದನ್ ಭಂಡಾರ್ಕರ್ ಅವರು ಬಂದಿದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಕೆಳಬಂದಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಪದೇ ಪದೇ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಆಗ್ತದೆ, ಹಾಗಾದ್ರೆ ಇವರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಪ್ರಥಮವಾಗಿ ನಾನು ಶ್ರೀರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ಎಲ್ಲ ಬಾಂಧವರಿಗೆ ನಾನು ಶುಭಾಶಯವನ್ನು ಕೋರ್ತೇನೆ. ಇದೇ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ನಡೆದದ್ದು ನಿಜವಾಗಿ ಇದು ಖೇದಕರ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಆಗ ಉಲ್ಲೇಖಿಸಿದ ಹಾಗೆ ನೀವು ಪಬ್ ದಾಳಿ ನಡೆಯಿತು. ಪಬ್ ದಾಳಿಯ ಎಲ್ಲರೂ ಕೂಡ ಖುಲಾಸೆಗೊಂಡಿದ್ದಾರೆ. ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳ ಇಲ್ಲದ್ರಿಂದ ಬಿಡುಗಡೆಗೊಂಡಿದ್ದಾರೆ. ಅದು ಕೂಡ ಇದಕ್ಕೆ ಕುಮ್ಮಕ್ಕು ಕೂಡ ಇರ್ಬೋದು. ಇವತ್ತು ನಮ್ಮ ಸಮಾಜದಲ್ಲಿ ಬೇರೆ ಬೇರೆಯ ಜಾತಿ ಸಂಘಟನೆಗಳು ಇವತ್ತು ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ಇವತ್ತು ಸಂಘಟನೆಗಳು ಕಾರ್ಯಾಚರಿಸ್ತವೆ. ಆದರೂ ಕೂಡ ಈ ಸಂವಿಧಾನದ ಆಶಯದಂತೆ ಈ ದೇಶದಲ್ಲಿ ಜಾತ್ಯತೀತ ಏನು ಸಂವಿಧಾನವನ್ನು ನಾವು ನಂಬ್ತೇವೆ, ಅದನ್ನು ಪಾಲಿಸ್ತೇವೆ, ಅದನ್ನು ಉಳಿಸಬೇಕು, ಅದು ಬೆಳೆಸಬೇಕಾದದ್ದು ಆದ್ಯ ಕರ್ತವ್ಯ ನಮ್ಮ ಮೇಲಿದೆ. ಅದನ್ನು ಬಿಟ್ಟು ನಾವು ಕಾನೂನನ್ನು ಕೈಗೆತ್ತಿಕೊಳ್ಳೋದು. ಉದಾಹರಣೆಗೆ ನೀವು ಅಲ್ಲಿ ಹೇಳಿದ್ರಿ, ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ ಸಮುದಾಯದವರಿದ್ದರು ಹುಡುಗರು ಮುಸ್ಲಿಂ ಸಮುದಾಯದವರು ಅಂತ. ಅವರೇನೋ ಬರ್ತ್ಡೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ರು ಅಂತ. ಅವರ ಏನು ತಪ್ಪಿದೆ? ಅವರದು ಬರ್ತ್ಡೇ ಆಚರಿಸೋ ಅವರಿಗೆ ಹಕ್ಕಿಲ್ವೇ?
ಅದನ್ನು ಯಾರ ಹತ್ರ ಗುತ್ತಿಗೆ ಪಡೆದುಕೊಂಡಿದ್ದಾರೆ, ಯಾವುದೋ ಸಂಘಟನೆಗಳು ಹಿಂದೂ ಸಂಘಗಳಿಗೆ ಗುತ್ತಿಗೆ ಪಡೆದುಕೊಂಡಿದ್ದಾರೆ, ಅವ್ರ ಹತ್ರ ಕೇಳ್ಕೊಂಡು ಅವರು ಆಚರಿಸ್ಬೇಕಾ? ಇವತ್ತು ಕಾನೂನು ಹೇಳಿದ ಹಾಗೆ 18 ವರ್ಷ ಯಾವುದು ಹುಡುಗಿ ಪ್ರಾಯ ಆಗ್ತದೆ, ಅದೇ ರೀತಿ 21 ವರ್ಷ ಹುಡುಗನಿಗೆ ಪ್ರಾಯ ಆಗ್ತದೆ. ಅವರು ನಿಜವಾಗಿ ಸ್ವತಂತ್ರರು. ಅವರು ಯಾರು ಗಂಡು ಹೆಣ್ಣನ್ನು ಆಯ್ಕೆ ಮಾಡಲಿಕ್ಕೋ ಹೆಣ್ಣು ಗಂಡನ್ನು ಆಯ್ಕೆ ಮಾಡಲಿಕ್ಕೂ ಸ್ವತಂತ್ರರು. ಕಾನೂನೇ ಇದನ್ನು ಕೊಟ್ಟಿದೆ ನಮಗೆ. ಇವ್ರು ಯಾರು ಕೇಳೋರು? ಎಸ್ ಸರ್, ಮಾತೆತ್ತಿದ್ರೆ ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ತೀವಿ, ಈ ರೀತಿ ಪಬ್ಬು ಪಾರ್ಟಿಗಳನ್ನು ಮಾಡಬಾರ್ದು ಅನ್ನುವಂಥದ್ದು. ಹಾಗಾದ್ರೆ ಯುವತಿಯರ ಮೇಲೆ ಕೈ ಮಾಡ್ತಾರಲ್ಲ, ಇದು ಯಾವ ಸಂಸ್ಕೃತಿ? ಅದು ನಾನು ಹೇಳಿದ್ರೆ ಕಷ್ಟ ಆಗ್ತದೆ. ಬಹುಶಃ ಭಾರತದಲ್ಲಿ ಹೆಣ್ಣನ್ನ ಮಾತೆ ಅಂತ ಪೂಜಿಸ್ತಾರೆ, ಬಹಳಷ್ಟು ಗೌರವದ ಸ್ಥಾನವನ್ನ ನೀಡಿದ್ದಾರೆ. ಅದ್ರಲ್ಲಿ ಬಂದು ಕೈ ಮಾಡ್ತಾರೆ ಹೇಳಿದ್ರೆ ಅವರು ಅಪರಾಧ ಮಾಡ್ತಾ ಇದ್ದಾರೆ, ಏನೋ ಒಂದು ದೊಡ್ಡ ಅಪರಾಧ. ಹಾಗಾದ್ರೆ ಕೈ ಮಾಡುವಂಥದ್ದು ಅಪರಾಧ ಅಲ್ವಾ? ಕೈ ಮಾಡೋದು ಅಪರಾಧ ಖಂಡಿತ. ನಾನು ಹೇಳ್ತೇನೆ, ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಎಳಿಲಿಲ್ವೇ? ಶ್ರೀಕೃಷ್ಣ ಆಕೆಗೆ ಅಕ್ಷಯವಾಗಿ ವರವಾಗಿ ಸೀರೆಯನ್ನು ಕೊಟ್ಟದ್ರಿಂದಲ್ವೇ ಅವಳ ಮಾನ ಉಳಿದದ್ದು. ಇದು ಪುರಾಣ, ಇದು ಮಹಾಭಾರತ, ಇದು ರಾಮಾಯಣ ನಮಗೆ ತಿಳಿಸ್ತದೆ. ನಾವು ಈ ಪ್ರಜಾಪ್ರಭುತ್ವದಲ್ಲಿ ಈಗ ನಾವು ಹೇಳ್ತೇವೆ ಏಪ್ ಸೂಪರ್ ಏಪ್, ಮಂಗನಿಂದ ಮಾನವನಾಗಿದ್ದೇವೆ ಅಂತ. ನಾವು ಪುನಃ ಏಪಿಗೆ ಹೋಗುದಾ? ಅದನ್ನು ಈ ಘಟನೆಗಳನ್ನು ಮಾಡುವವರು ಎಣಿಸ್ಕೊಳ್ಬೇಕು. ಮತ್ತು ಸಂಘಟನೆಗಳು ಹುಟ್ಟಿದುಕೊಳ್ಳೋದು ಏಕೆ? ನಮ್ಮ ಸಮಾಜದ, ನಮ್ಮ ಸಮುದಾಯದ ಜನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ತರುವ ಯೋಜನೆಯನ್ನು ಮಾಡೋದು. ಖಂಡಿತ. ಯಾವುದೇ ಧರ್ಮ ಇನ್ನೊಂದು ಧರ್ಮದ ಜನರ ಮೇಲೆ ಆಕ್ರಮಣ ಮಾಡಂತ ಹೇಳೋದಿಲ್ಲ. ಅದು ಹಿಂದೂ ಧರ್ಮ ಇರ್ಬೋದು, ಅದು ಮುಸ್ಲಿಂ ಧರ್ಮ ಇರ್ಬೋದು, ಅದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಅದು ಸಿಖ್ ಇರ್ಬೋದು, ಇಸಾಯಿ ಇರ್ಬೋದು, ಯಾವುದೇ ಧರ್ಮ ಹೇಳೋದಿಲ್ಲ. ಇನ್ನೊಂದು ಕಡೆ ಕೇಳಿ ಬರ್ತದೆ ಹೆಣ್ಮಕ್ಳು ಹೆಣ್ಮಕ್ಳ ರೀತಿನೇ ಇರಬೇಕು ಅನ್ನುವಂಥದ್ದು. ನಾನು ಇಲ್ಲಿ ಕೇಳ್ತಾ ಇದ್ದೇನೆ, ಆ ಹೆಣ್ಮಕ್ಳು ಪಾಪ ಸೆಮಿನಾರ್ಗೆ ಅಂತ ಹೋಗ್ತಾ ಇದ್ರು ಒಂದು ಹುಡುಗನ ಜೊತೆ, ತಪ್ಪೇನಿದೆ ಇದರಲ್ಲಿ? ಹಾಗೇನೆ ಆ ಹುಡುಗಿಯರು ಬರ್ತ್ಡೇ ಪಾರ್ಟಿಯನ್ನ ಮಾಡ್ತಾ ಇದ್ರು. ಇದರಲ್ಲಿ ಯಾವ ಒಂದು ನಮ್ಮ ಬೌಂಡ್ರಿಯನ್ನ, ಭಾರತದಲ್ಲಿ ಬಹಳಷ್ಟು ಸಂಸ್ಕೃತಿ ಇದೆ ಪಾರ್ಟಿಗಳು ಮಾಡುವಂಥದ್ದು, ಅಥವಾ ಹುಡುಗನ ಜೊತೆ ಕಾಲೇಜ್ಗೆ ಹೋಗುವುದ್ರಲ್ಲಿ ತಪ್ಪೇನಿದೆ? ಇತರ ಕೆಲಸಗಳನ್ನ ಮಾಡಿದ್ರೆ ಬುದ್ಧಿವಾದಗಳನ್ನ ಹೇಳಿ, ಅದು ಬಿಟ್ಟು ಕಾನೂನನ್ನ ಕೈಗೆತ್ತಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಎಲ್ಲಿ ತನಕ ಆಗಿದೆ ಹೇಳಿದರೆ, ಕಳೆದ ಒಂದು 10-15 ವರ್ಷಗಳಿಂದ ಒಬ್ಬ ಹುಡುಗ ಮತ್ತು ಹುಡುಗಿ ಒಟ್ಟಿಗೆ ಹೋದರೆ ಕೂಡ, ಅಣ್ಣ ಮತ್ತು ತಂಗಿ ಆದರೂ ಕೂಡ ಅದು ಸಂಶಯ ದೃಷ್ಟಿಯಲ್ಲಿ ನೋಡುವಷ್ಟು ಇವತ್ತು ಸಮಾಜ ಒಂದು ವಕ್ರ ದೃಷ್ಟಿಯಲ್ಲಿ ನೋಡ್ತದೆ. ಸಮಾಜದ ಒಂದು ವರ್ಗ, ಸಮಾಜ ಅಂತ ಹೇಳಿಕ್ಕಾಗೋದಿಲ್ಲ, ಒಂದು 0.5 ಇರ್ಬೋದು, ಒಂದು ವರ್ಗ ಆ ರೀತಿ ನೋಡಲಿಕ್ಕೆ ಪ್ರಾರಂಭವಾಗಿದೆ. ಇವತ್ತು ಹಕ್ಕಿಲ್ವೇ? ಇವತ್ತು ನಾವು ನಮ್ಮದೇ ಮನೆಯ ಮಕ್ಕಳನ್ನು ತೆಗೆದುಕೊಳ್ಳುವ, ನಾವು ನಮ್ಮದೇ ಮನೆಯ ಮಕ್ಕಳು ಕೆಲವು ಸೆಮಿನಾರ್ಗಳಿಗೆ, ಕೆಲವು ಅವರಿಗೆ ಬೇಕಾದ ಪಾಠಕ್ಕೆ ಪೂರಕವಾದ ಕೆಲವು ಕಲೀಲಿಕ್ಕೆ ಇರ್ತದೆ, ಹೋಗ್ಲಿಕ್ಕೆ ಇರ್ತದೆ, ಸಮ್ಮೇಳನಗಳಿರ್ತವೆ, ಅದಕ್ಕೆ ಹೋಗಬೇಕಾಗ್ತದೆ, ಹುಡುಗರೊಟ್ಟಿಗೆ ಹೋಗಬೇಕಾಗ್ತದೆ. ಅದು ಹುಡುಗರೊಟ್ಟಿಗೆ ಹೋದ್ಕೊಳ್ಳೆ ನಾವು ಕೂಡ ತಪ್ಪು ಅಭಿಪ್ರಾಯಗಳನ್ನು ಎಣಿಸುವುದೇ ಅದು ಸರಿಯೇ? ಖಂಡಿತ ಸರ್. ಈಗ ಈ ಹಿಂದೆ ಇವರಿಗೂ ಸಹೋದರಿಯರು ಇಲ್ವೇ ಮನೆಯಲ್ಲಿ? ಇವರಿಗೂ ತಾಯಿ ಇಲ್ವೇ? ಇವತ್ತು ಹೆಣ್ಣು ಸ್ತ್ರೀ ಒಬ್ಬಳು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಅತ್ತಿಗೆಯಾಗಿ, ನಾದಿನಿಯಾಗಿ ಎಷ್ಟು ರೋಲನ್ನು ಆಕೆ ಮಾಡ್ತಾಳೆ. ಇದು ಎರಡು ಘಟನೆಗಳು. ಆದ್ರೆ ಈ ಹಿಂದೆ ನಾವು ಬಹಳಷ್ಟು ಪ್ರಕರಣಗಳನ್ನ ನೋಡಿದ್ದೇವೆ. ಎಲ್ಲೂ ಕೂಡ ಹುಡುಗ ಹುಡುಗಿ ಸುತ್ತಲಿಕ್ಕೆ ಹೋದ್ರೆ ಅಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಬರ್ತದೆ. ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದೆ. ಪೊಲೀಸರು ಇದಕ್ಕೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುವುದಿಲ್ವಾ, ಅಥವಾ ಪೊಲೀಸರ ಭಯವೇ ಇಲ್ಲದಂತಾಗಿದೆಯಾ? ಇವತ್ತು ಪೋಕ್ಸೋ ಆ್ಯಕ್ಟ್ ಇರ್ಬೋದು, ಇವತ್ತು ಅಪ್ರಾಪ್ತ ವಯಸ್ಕರ ಮೇಲೆ ಏನು ಆಕ್ರಮಣ ನಡೀತದೆ ಅದಕ್ಕೆ ಕಾನೂನುಗಳಿವೆ, ಅದು ಕೂಡ ಇವತ್ತು ಬಹಳ ಪರಿಣಾಮಕಾರಿಯಾಗಿದೆ. ಅದೇ ರೀತಿಯಲ್ಲಿ ಈ ನೈತಿಕ ಪೊಲೀಸ್ಗಿರಿ ನಿಲ್ಲಬೇಕಾದ್ರೆ ಅದಕ್ಕೆ ಕೂಡ ಸರಿಯಾದ ಕಠಿಣವಾದ ಕಾನೂನನ್ನು ಮಾಡಬೇಕು. ಯಾರು ನೈತಿಕ ಪೊಲೀಸ್ಗಿರಿಯನ್ನು ಮಾಡ್ತಾರೆ ಅವರನ್ನು ಯಾವುದೇ ವಿಚಾರಣೆ ಇಲ್ಲದೆ ಕೂಡಲೇ ಬಂಧಿಸುವಂತೆ ಆಗಬೇಕು. ಆಗ ಮಾತ್ರ ಇದಕ್ಕೆ ಕಡಿವಾಣ ಬೀಳ್ತದೆ. ಯಾವುದೇ ಒಂದು ಹೆಣ್ಣಿನ ಮೇಲೆ ಇರ್ಬೋದು, ಗಂಡಿನ ಮೇಲೆ ಇರ್ಬೋದು, ಆಕ್ರಮಣ ಮಾಡೋದು, ಕಾನೂನು ಕೈಗೆತ್ತಿಕೊಳ್ಳುವುದು ಇವರಿಗೆ ಕೊಟ್ಟವರು ಯಾರು? ಖಂಡಿತ. ಇವತ್ತು ಹೆಣ್ಣು ಹೇಳಿದರೆ ನೀವು ಹೇಳಿದ್ರಿ ಸರ್ ಅಕ್ಕ, ನಾವು ಹೆಣ್ಣು ಹೇಳಿದರೆ ನಾವು ವಿಶಿಷ್ಟ ಸ್ಥಾನವನ್ನು ಭಾರತದಲ್ಲಿ ಕೊಡ್ತದೆ. ಇವರು ಮಾತೆಯರು, ಮಹಿಳೆಯರು, ಭಗಿನಿಯರು ಈ ರೀತಿ ಹೇಳ್ತಾರಲ್ಲ ಸಂಘಟನೆಗಳು, ಹಿಂದೂ ಸಂಘಟನೆಗಳು. ಇದೆಯಾ ಒಂದು ಸ್ತ್ರೀಗೆ ಕೊಡುವ, ಒಂದು ಹುಡುಗಿಗೆ ಕೊಡುವ ಒಂದು ಮರ್ಯಾದೆ ಇದೆಯಾ? ಅವ್ರು ಹೇಳ್ತಾ ಇದ್ದಾರೆ, ಪಾಪ ಬೇಡ್ತಾ ಇದ್ದಾರೆ. ಅಲ್ಲಿ ವಿಜುವಲ್ ನಾವು ನೋಡಿದೆ, ಏನು ಹೇಳಿದ್ರೆ ನಾವು ಒಟ್ಟಿಗೆ ಬಂದದ್ದು ಹೌದು, ನಾವು ಸೆಮಿನಾರಿಗೆ ಹೋಗ್ತಾರಂತ ತೋರಿಸ್ತಾರೆ, ಅವರ ಮೊಬೈಲನ್ನು ಕಿತ್ಕೊಳ್ತು, ಅವರ ಸ್ಕೂಟಿಯನ್ನು ಕಿತ್ಕೊಳ್ಳೋದು. ಗುಂಡಾಗಿರಿಯೇ ಇದು? ಸರ್ಕಾರಗಳು ಇಲ್ವೇ ಇಲ್ಲಿ?
ಈ ಹಿಂದೆ ಕಡಿಮೆ ಆಗಿತ್ತು, ಇತ್ತೀಚೆಗೆ ಬಹಳಷ್ಟು ಏನು ಜಾಸ್ತಿ ಆಗ್ತಾ ಇದೆ. ಪದೇ ಪದೇ ನೈತಿಕ ಪೊಲೀಸ್ ಗಿರಿ ಅನ್ನುವಂತಹ ಹೆಸರಿನಲ್ಲಿ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ನಡೆಸುವಂಥದ್ದು ಅಥವಾ ಇತರೆ ಕೋಮಿನವರ ಜೊತೆ ಸುತ್ತಾಡುವಂಥದ್ದು, ನಿರ್ಬಂಧನ ಹೇರುವಂಥದ್ದು, ಇದು ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಂತೆ ಕಾಣುವುದಿಲ್ವಾ? ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರದೇ ಆದಂತಹ ಸ್ವಾತಂತ್ರ್ಯಗಳಿರುತ್ತೆ. ನೀತಿ ಮೀರಿ ಹೋದ್ರೆ ಹೇಳ್ಬೋದು, ಅಥವಾ ಎಲ್ಲಾದ್ರೂ ಒಂದು ಕಡೆ ಬೌಂಡ್ರಿ ಕ್ರಾಸ್ ಮಾಡಿದ್ರೆ ಬುದ್ಧಿವಾದಗಳನ್ನ ಹೇಳ್ಬೋದು. ಆದ್ರೆ ಗೂಂಡಾಗಿರಿ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು ಇದು ಅಪರಾಧ ಅಲ್ವಾ? ಇದು ಯಾವ ಸಂಸ್ಕೃತಿ? ಇವತ್ತು ಪ್ರಾಯಕ್ಕೆ ಬಂದಾಗ ಸಹಜವಾದ ಕಾಮನೆಗಳು ಹುಡುಗಿ ಇರ್ಬೋದು, ಹುಡುಗಿಯರಲ್ಲಿ ಹುಟ್ಟುಕೊಳ್ತದೆ. ಅದು ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಅದು ಪ್ರಾಯದ ಒಂದು ದೋಷ. ಆ ದೋಷವನ್ನು ಹೆತ್ತವರು ನಾವು ಮಕ್ಕಳನ್ನು ಸರಿಪಡಿಸೋ ಕೆಲಸಗಾರಗಳು ನಮ್ಮಲ್ಲಿ ಇರ್ತವೆ. ಅದು ಯಾರು ಶಿಕ್ಷಕಿಯರು ಇರ್ಬೋದು, ಪ್ರಾಧ್ಯಾಪಕರು ಇರ್ಬೋದು, ಪ್ರಾಚಾರ್ಯರು ಇರ್ಬೋದು, ಅವರು ಕೂಡ ಹೊಣೆಗಾರಿಕೆಯನ್ನು ನಿರ್ವಹಿಸ್ತಾರೆ, ಒಳ್ಳೆಯ ಮಾತು ಹೇಳ್ತಾರೆ. ಅವರಿಗೆ ದಾರಿ ತಪ್ಪಿದಲ್ಲಿ ಮಾತ್ರ ಇವ್ರು ಹೇಳ್ಬೋದು. ಇವತ್ತು ಒಂದು ಎಜುಕೇಷನ್ ಪರ್ಪಸ್ಗೆ, ಶೈಕ್ಷಣಿಕ ಉದ್ದೇಶಕ್ಕಾಗಿ ಒಂದು ಹುಡುಗ ಹುಡುಗಿ ಒಟ್ಟಿಗೆ ಹೋದರೆ ಅವರನ್ನು ನಿರ್ಬಂಧಿಸುವುದು, ಅವರಿಗೆ ಹೊಡೆಯೋದು ಮಾಡಿದರೆ ಜನ ಭಯಭೀತರಾಗುವುದಿಲ್ವೇ? ಇದೆಲ್ಲ ಹೇಗೆ ಹೇಳಿದರೆ ನಿಮಗೆ ಗೊತ್ತು. ಮಂಗಳೂರಲ್ಲಿ ಕರೆ ಇದೆ ಸರ್. ಹಲೋ ಹಲೋ, ಮಹೇಶ್ ಅಂತ ಮಾತಾಡೋದು. ಎಸ್ ಮಹೇಶ್ ಅವರೇ, ಏನ್ ಹೇಳ್ತೀರಾ? ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಪದೇ ಪದೇ ನಡೀತಾ ಇದೆ, ನಿಮ್ಮ ಅಭಿಪ್ರಾಯ? ನನ್ಗೆ ನಿಮ್ ಗೆಸ್ಟಿಗೆ ಹತ್ರ ಒಂದು ವಿಷಯ ಕೇಳಿಕ್ಕೆ, ಒಂದು ಕ್ವಶನ್ ಕೇಳಿ. ಎಸ್ ಖಂಡಿತ ಕೇಳಿ. ಸೊ ಹಲೋ, ಹೇಳಿ ಹೇಳಿ ಹೇಳಿ. ಸೊ ಈಗ ನೈತಿಕ ಗಿರಿ ಪೊಲೀಸ್ ಗಿರಿಯಿಂದ ನೀವು ನೋಡಿದ್ರಿ ಅಂತ ಹೇಳಿದ್ರಲ್ಲ, ಸೊ ಅದು ಹೊರದದ್ದು ನಾನು ಸರಿ ಅಂತ ಹೇಳಿದ್ರೆ, ಆದ್ರೆ ಒಂದು 2 ವರ್ಷ ಮುಂಚೆ ಸೊ ಬೆಂಗಳೂರಲ್ಲಿ ಒಂದು ಮಹಿಳೆಗೆ ಒಂದು ಕೌ ಸ್ಲಾಟರ್ನವರು ಹೊಡೆದಿದ್ದಾರೆ. ನಿಮ್ಗೆ ಮೀಡಿಯಾದಲ್ಲಿ ಓದಿದ್ದೀರಾ? ಎಸ್ ಹೇಳಿ ಮಹೇಶ್ ಹೇಳಿ. ಅಲ್ಲ, ಕೌ ಸ್ಲಾಟರ್ ಬಗ್ಗೆ ಒಂದು ಟೆಕ್ಕಿ ಒಂದು ಮಹಿಳೆಗೆ ಒಂದು ಅವರ ಏರಿಯಾದಲ್ಲಿ ಯಾವುದು ಕೌ ಸ್ಲಾಟರ್ಗೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಗೊತ್ತಾಯ್ತಾ? ಅದಕ್ಕೆ ಎಲ್ಲರೂ ಮುಸ್ಲಿಮರು ಸೇರಿ ಅವಳ ಮೇಲೆ ಗ್ಯಾಂಗ್ ವಾರ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ಯಾಕೆ ಮಾತಾಡಿಲ್ಲ ಅವಾಗ? ನೋಡಿ, ನಿಮಗೆ ತಿಳಿಯದೇ ಇರ್ಬೋದು, ಯಾವುದೇ ಜನರಿಗೆ ಕಾನೂನು ವಿರುದ್ಧವಾಗಿ ಹಲ್ಲೆ ಆದಾಗ ವಿರೋಧಿಸುವಲ್ಲಿ ನಾನು ಯಾವಾಗಲೂ ಎದುರಲ್ಲಿರ್ತೇನೆ, ಮಂಚೂಳಿರ್ತೇನೆ. ಅದು ನಾನು ಇಲ್ಲಿ ಮೀಡಿಯಾದಲ್ಲಿ ಭಾಗವಹಿಸಿದರೆ, ದೃಶ್ಯ ಮಾಧ್ಯಮದಲ್ಲಿ ಖಂಡಿತ ಅದನ್ನು ವಿರೋಧಿಸ್ತೇನೆ. ತಪ್ಪು ಮಾಡಿದ್ದು ತಪ್ಪೆ, ಅದು ಯಾರೇ ಮಾಡಲಿ. ಎಸ್ ಮಹೇಶ್ ಅವರೇ, ಅದು ನಾನು ಹೇಳುದು ಎಂತ ಗೊತ್ತಾ, ಎಲ್ಲರಿಗೆ ಸಮಾನವಾಗಿ ಮಾತಾಡಿ. ಕೇವಲ ಒಂದೇ ಸಮುದಾಯಕ್ಕೆ ನಾವು ನಿಂದಿಸಿಲ್ಲ, 2 ಸಮುದಾಯದವರು ಕೂಡ ತಪ್ಪು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮುಸ್ಲಿಂ ಯುವಕರು ಆ ಒಂದು ಯುವತಿಯ ಮೇಲೆ ದಬ್ಬಾಳಿಕೆ ಮಾಡಿರುವಂತದ್ದು, ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತರು ಕ್ರಿಶ್ಚಿಯನ್ಸ್ ಮೇಲೆ ದಬ್ಬಾಳಿಕೆ ಮಾಡಿರುವಂತದ್ದು. ನಾವು 2 ಸಮುದಾಯದ ಟಾಪಿಕ್ಸ್ ಅನ್ನ ಇಟ್ಕೊಂಡು ಮಾತನಾಡ್ತಾ ಇದೀವಿ. ಯಾವುದೇ ಒಂದು ಸಂಘಟನೆ ಅಥವಾ ಒಂದು ಕಾರ್ಯಕರ್ತರು ಅಂದ್ರೂ ಕೂಡ ಕೇವಲ ಹಿಂದೂ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು 2 ಧರ್ಮದಲ್ಲಿ ಕೂಡ ಸಂಘಟನೆಗಳು, ಕಾರ್ಯಕರ್ತರು ಅನ್ನುವಂಥದ್ದು ಇರ್ತದೆ. ದಯವಿಟ್ಟು ತಾವು ಫಸ್ಟ್ ಇಂದ ಪ್ರೋಗ್ರಾಮ್ ನೋಡಿಲ್ಲ ಅಂತ ಅನಿಸುತ್ತೆ. 2 ಧರ್ಮದವರು ಕೂಡ ಇಲ್ಲಿ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಮಾಡಿದ್ದಾರೆ. ಎಸ್ ಮಹೇಶ್ ಅವರು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಹುಶಃ ಅವರು ಮೊದಲಿಂದ ಪ್ರೋಗ್ರಾಮ್ ನೋಡಿಲ್ಲ ಅಂತ ಅನಿಸುತ್ತೆ. 2 ಧರ್ಮಗಳ ಬಗ್ಗೆ ಕೂಡ ಹೇಳಿದ್ವಿ. ಶಿವಮೊಗ್ಗದಲ್ಲಿ ಏನು ಮುಸ್ಲಿಂ ಕಾರ್ಯಕರ್ತರಾಗಿರ್ಬೋದು ಅಥವಾ ಪಬ್ಲಿಕ್ಸ್ ಏನು ಆ ಹುಡುಗಿಯನ್ನ ನಿಲ್ಲಿಸಿ ಬೇರೆ ಕೋಮಿನ ಹುಡುಗರ ಜೊತೆ ಯಾಕೆ ಹೋಗ್ತಾ ಇದೆ ಅನ್ನುವಂಥದ್ದು ಕೇಳ್ತಾ ಇರುವಂಥದ್ದು. ಆ ಹುಡುಗಿ ಹೇಳ್ತಾಳೆ ಕಾಲೇಜಿಗೆ ಹೋಗುವಂಥದ್ದು. ಹಾಗೆ ಆ ಹುಡುಗ ಸ್ಪಷ್ಟನೆ ನೀಡ್ತಾನೆ, ಐಡೆಂಟಿ ಕಾರ್ಡ್ ಕೂಡ ತೋರಿಸ್ತಾನೆ, ಸೆಮಿನಾರ್ಸ್ಗೆ ಹೋಗ್ತಾ ಇರುವಂಥದ್ದು, ಲೇಟ್ ಆಗಿದೆ, ನಾವು 3 ಜನ ಒಟ್ಟಿಗೆ ಹೋಗ್ತಾ ಇದೀವಿ ಅನ್ನುವಂಥದ್ದು. ಮತ್ತೊಂದು ಹುಡುಗಿ ಕೂಡ ಇರ್ತದೆ, ಆ ಹುಡುಗಿಗೆ ಮನೆಗೆ ಹೋಗಿ ಕೂಡ ಬೆದರಿಸಿರುವಂತಹದ್ದನ್ನ ನಾವು ನೋಡಬಹುದು. ಹಾಗೆ ಮಂಗಳೂರಿನಲ್ಲೂ ಕೂಡ ಹಿಂದೂ ಕಾರ್ಯಕರ್ತರು ಹೋಗಿ ಕ್ರಿಶ್ಚಿಯನ್ಸ್ ಗಳ ಮೇಲೆ ದಬ್ಬಾಳಿಕೆ ಮಾಡಿರುವಂತದನ್ನ ನಾವು ನೋಡಬಹುದು. ಪದೇ ಪದೇ ಎಲ್ಲಾ ಧರ್ಮದವರಿಗೆ ಹೇಳುವಂತದ್ದು, ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಪೊಲೀಸರ ಭಯವಿಲ್ವೇ ಅಥವಾ ತಾವು ಮಾಡಿದೆ ಕಾನೂನು ಅಂತ ಎನ್ನಿಸ್ಕೊಳ್ತಾರ? ಏನ್ ಹೇಳ್ತೀರಾ ಜನಾರ್ದನ್ ಭಂಡಾರ್ಕರ್ ಅವರೇ? ಅಲ್ಲಕ್ಕ, ನಾನು ಇವತ್ತು ಯಾರು ಹಿಂದೂಗಳಿಗೆ ಮಾತ್ರ ಹೇಳ್ತಾ ಇಲ್ಲ. ಅವ್ರ ಮಹೇಶ್ ಹೇಳಿದಾಗೆ ಎಲ್ರಿಗೂ, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರದೇ ಧರ್ಮದವರು ಇರ್ಬೋದು, ಬೇರೆ ಧರ್ಮದವರ ಒಂದು ಹುಡುಗನೊಟ್ಟಿಗೆ ತನ್ನ ಧರ್ಮದ ಹುಡುಗಿ ಹೋದ್ಲು ಅಂತ ಹೇಳ್ಕೊಂಡು ಅವರ ಮೇಲೆ ಕೈ ಮಾಡೋದು, ಅದು ಕಾನೂನು ಕೈಗೆತ್ತಿಕೊಳ್ಳಿ, ಯಾರೇ ಕೈಗೆತ್ತಿಕೊಳ್ಳಿ ಅದನ್ನು ತಪ್ಪು ಅಂತ ಹೇಳ್ತೇನೆ. ಹಿಂದೂ ಧರ್ಮದವರು ಮಂಗಳೂರಲ್ಲಿ ಮಾಡಲಿ, ಶಿವಮೊಗ್ಗದಲ್ಲಿ ಮುಸ್ಲಿಂ ಧರ್ಮದವ್ರು ಮಾಡಿ, ಯಾವ ಧರ್ಮದವ್ರು ಮಾಡಿದ್ರು ಕೂಡ ಇವತ್ತು ತಪ್ಪು ಅಂತ ಹೇಳ್ತೇವೆ. ಯಾಕೆ ಹೇಳಿದರೆ, ಇವತ್ತು ಹಿಂದೂ ಧರ್ಮದ ಕೆಲವು ಸಂಘಟನೆಗಳು ಬೆಳೆದ ನಂತರ ಇವತ್ತು ಮುಸ್ಲಿಂ ಸಂಘಟನೆಗಳು ಕೆಲವು ಬೆಳೆದಿದೆ. ಇವತ್ತು ಏನು ಈಚೆಯಿಂದ ದಾಳಿ ಆಗ್ತಿದೆ, ಆಚೆಯಿಂದ ಪ್ರತಿದಾಳಿ, ಈ ರೀತಿಯ ಒಂದು ಜಾಯಮಾನ ಇಲ್ಲಿ ವಿದ್ಯಮಾನ ಪ್ರಾರಂಭವಾಗಿದೆ. ಇದು ನಿಜವಾಗಿ ಒಳ್ಳೆಯದಲ್ಲ, ಆರೋಗ್ಯಕರವಾದ ಒಂದು ನಡೆಯಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಧರ್ಮದ ಮಕ್ಕಳು ಅಥವಾ ನಮ್ಮ ಮಕ್ಕಳನ್ನು ನಾವು ಹೆತ್ತವರು, ನಾವು ಜವಾಬ್ದಾರರು. ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಆ ಬಗ್ಗೆ ಎಲ್ಲ ವಿವರಗಳು ನಮಗೆ ತಿಳಿದಿರಬೇಕು. ಎಲ್ಲಿ ಹೋಗ್ತಾರೆ ಅದು ತಿಳಿದು, ಅದರ ನಂತರ
ನಾವು ಯಾರು ಒಟ್ಟಿಗೆ ಹೋಗ್ತಾನೆ ಅದು ಕೂಡ ನಮಗೆ ತಿಳಿದಿರಬೇಕು. ನಾವು ಅದ್ರ ಜವಾಬ್ದಾರರು. ಅದನ್ನು ಇನ್ನೊಬ್ಬ ಮೂರನೇ ಪ್ರಶ್ನೆ ಮಾಡುವ ಹಾಗೆ ಆಗಬಾರ್ದು. ಅವನಿಗೇನು ಹಕ್ಕು ಇಲ್ಲ. ಇವತ್ತು ಎರಡೂ ಕಡೆಯಲ್ಲಿ ದಾಳಿ ಮಾಡಿದವರಿಗೆ ಯಾವ ಒಂದು ನೆಲೆಯಲ್ಲಿ ದಾಳಿ ಮಾಡಿದ್ದಾರೆ ಅಂತ ಕೇಳ್ತೇನೆ ನಾನು. ಇದು USA ಅಲ್ಲ, ಇದು ಇಂಡಿಯಾ, ಇದರಲ್ಲಿ ಇಲ್ಲಿ ಇಂಥದ್ದೆಲ್ಲ ನಡೆಯೋದಿಲ್ಲ ಅನ್ನುವಂಥದ್ದು. ಪ್ರಗತಿ ಅಥವಾ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಅಥವಾ ಮುಂದುವರಿಬೇಕು ಅನ್ನುವಂಥದ್ದು ಎಲ್ಲರ ಒಂದು ನಿರ್ಧಾರ. ಹಾಗೇನೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಜೊತೆ ಹೋದ್ರೆ ಅಥವಾ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡಿದ್ರೆ ತಪ್ಪೇನಿದೆ? ಇವತ್ತು ಈ ಸಂಘಟನೆಗಳ ಏನು ಹೇಳಿದರೆ ಇದು ಒಂದೇ ಧರ್ಮದ ದೇಶ ಆಗಬೇಕು ಅಂತ ಇವತ್ತು ಯಾವ ರೀತಿಯಲ್ಲಿ ಕಳೆದ 3-4 ವರ್ಷಗಳಿಂದ ನಡೀತದೆ, ಮಂಗಳೂರಲ್ಲಿ ನಡೀತದೆ, ಯಾವ ರೀತಿಯ ಒಂದು ಏನು ರಕ್ತದ ಓಕಳಿ ನಡೀತು, ಎಷ್ಟು ಜನ ಕೊಲೆ ಆಯಿತು, ಹಿಂದೂಗಳದಾಯಿತು, ಮುಸ್ಲಿಮರ ಆಯಿತು, ಅದೆಲ್ಲವೂ ಕೂಡ ಚುನಾವಣೆಗೆ ಹತ್ತಿರ ಬಂದಾಗ ಈ ರೀತಿಯ ಘಟನೆಗಳು ಆಗೋದು, ಮರುಕಳಿಸೋದು, ಒಬ್ಬರ ಮೇಲೆ ಒಬ್ಬರು ಅಪಾದನೆ ಮಾಡೋದು, ಅದನ್ನು ರಾಜಕೀಯ ವ್ಯಕ್ತಿಗಳು ಚುನಾವಣೆಗೆ ಒಂದು ಮುದ್ದ ಮಾಡ್ಕೊಳ್ಳೋದು, ಅದನ್ನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದು, ಅದಕ್ಕೆ ಈ ರೀತಿಯ ಘಟನೆಗಳು ನಡೀತವೆ. ಇವತ್ತು ಈ ಕಡೆಯಲ್ಲಿ SDP ಇರ್ಬೋದು, ಅವರ ಕೆಲವು ಸಂಘಟನೆಗಳಿರ್ಬೋದು, ಮುಸ್ಲಿಂ ಸಂಘಟನೆಗಳು, ಅವರು ಇವತ್ತು ಬಲಾಢ್ಯರಾಗಲಿಕ್ಕೆ ಪ್ರಾರಂಭವಾಗಿದ್ದಾರೆ. ಈಚೆ ಹಿಂದೂ ಸಂಘಟನೆಗಳು, ಬಜರಂಗ ದಳ ಇರ್ಬೋದು, ಯುವ ಸೇನೆ ಇರ್ಬೋದು, ವಿವಿಧ ರೀತಿಯ ಸಂಘಟನೆಗಳು ಇರ್ಬೋದು. ನಾನು ಎರಡೂ ಸಂಘಟನೆಗಳು ಹೇಳೋದಿಷ್ಟೇ, ಏನು ಅಂತ ವಿಚಾರಣೆ ಮಾಡ್ಕೊಳ್ಳಿ ಸುರಿಗೆ. ಅದ ನಂತರ ಅವರ ಮೈಗೆ ಕೈ ಹಾಕಬೇಕಲ್ವ? ಕೈ ಹಾಕಲಿಕ್ಕೆ ಇವರಿಗೆ ಯಾವುದೇ ರೀತಿ ಹಕ್ಕಿಲ್ಲ, ಮೈಗೆ ಕೈ ಹಾಕಲಿಕ್ಕೆ ಯಾವುದೇ ರೀತಿ ಹಕ್ಕಿಲ್ಲ. ಅದು ಏನು ಹೇಳಿದ್ರು ಕೂಡ ಅವರು ಪೊಲೀಸ್ ಸ್ಟೇಷನ್ಗೆ ಹೇಳಿ, ಅವರು ದೂರು ಕೊಡಲಿ, ಅಲ್ಲಿ ಇತ್ಯರ್ಥಗಳನ್ನು ಮಾಡಲಿ. ಇವರಿಗೆ ಡೌಟ್ ಇದೆ, ಅಲ್ಲಿ ಇತ್ಯರ್ಥ ಮಾಡಲಿ. ಮೊನ್ನೆ ಇತ್ತೀಚೆಗೆ ಅಲ್ಲಿ ಆಯ್ತಲ್ಲ, ಮಂಗಳೂರಲ್ಲಿ ಯಾರು ಇಲ್ಲಿ ಪಿಕ್ನಿಕ್ಕಿಗೆ ಹೋದಾಗ ಪಿಲಿಕುಳದಲ್ಲಿ, ಎಸ್, ತಂದೆ ತಾಯಿಗಳು ಬಂದು ನಮ್ಮ ಕನ್ಸೆಂಟ್ನಲ್ಲಿಯೇ ಅವರು ಒಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದಾಗ ಇವರಿಗೆ ಮುಖಭಂಗ ಆಗ್ಲಿಲ್ವೇ ಸಂಘಟನೆಗಳಿಗೆ? ಎಲ್ಲ ಒಂದು ಕಡೆ ಹೀರೋ ಆಗ್ಲಿಕ್ಕೆ ಹೋಗಿದ್ದಾರೆ. ಎಸ್ ಜನಾರ್ದನ್ ಭಂಡಾರ್ಕರ್ ಅವರೇ, ಈ ಬಗ್ಗೆ ಚರ್ಚೆನ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಎಸ್, ನಾವಿವತ್ತು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ನೈತಿಕ ಪೊಲೀಸ್ಗಿರಿಗೆ ಕೊನೆ ಎಂದು ಅನ್ನುವಂಥದ್ದು. ಎಸ್, ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಜನಾರ್ದನ ಭಂಡಾರ್ಕರ್ ಅವರು ಇದ್ದಾರೆ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಸ್ಕ್ರೀನ್ ಮೇಲೆ ಬರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಎಸ್ ಜನಾರ್ದನ್ ಭಂಡಾರ್ಕರ್ ಅವರೇ, ಈಗಾಗಲೇ ಮಾತನಾಡ್ತಾ ಇದ್ವಿ ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಇನ್ನೊಂದೆಡೆ ನೋಡ್ಬೇಕಾದ್ರೆ ಈ ಹುಡುಗಿಯರಿಗೆ ಹೊಡೆಯುವಂಥದ್ದು ಅಥವಾ ಮಹಿಳೆಯರ ಮೇಲೆ ಕೈ ಮಾಡುವಂತಹದ್ದು ಕೂಡ ತಪ್ಪು. ಹಾಗೇನೆ ಈ ಮೊದಲು ಇಲ್ಲಿ ಒಂದು ಪ್ರೋಗ್ರಾಮ್ ಆದಾಗ ಹೇಳಿದ್ರು, ಮಹಿಳೆಯರು ಇನ್ನು ಮುಂದೆ ಮಹಿಳೆಯರ ಮೇಲೆ ದಾಳಿ ಮಾಡುವಾಗ ನಮ್ಮ ಸಂಘಟನೆಯ ಮಹಿಳೆಯರನ್ನ ಕರ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು. ಈಗ ಮಂಗಳೂರಿನಲ್ಲಿ ಅಂತಹ ಪ್ರಕರಣ ಆಗಿದೆ, ಎಲ್ಲೂ ಕೂಡ ಮಹಿಳೆಯರು ಕಾಣ್ತಾ ಇಲ್ಲ. ಮಹಿಳೆಯರನ್ನ ಇವರು ಪುರುಷರಾಗಿ ಹೋಗಿ ಆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು. ಹಾಗಾದ್ರೆ ಇದಕ್ಕೆ ಯಾವ ಸಂಸ್ಕೃತಿ ಇಲ್ವಾ? ಅದು ನಾನು ಹೇಳ್ತೇನೆ, ಎರಡೂ ಕಡೆಯವರು ಕೂಡ ಹೇಳ್ತೇನೆ ನಾನು. ಇವರಿಗೆ ಇದೇ ಸಂಸ್ಕೃತಿಯ ಇವರಲ್ಲಿ ಕಳಿಸಿದ್ದು. ಇವತ್ತು ಹಿಂದೂ ಸಂಘಟನೆಗಳಿರ್ಬೋದು, ಮುಸ್ಲಿಂ ಸಂಘಟನೆಗಳಿರ್ಬೋದು, ಇದೇ ಸಂಸ್ಕೃತಿಯನ್ನು ನಿಮಗೆ ಕಲಿಸಿದಾರ? ಧರ್ಮ ಗುರುಗಳಾಗಿ ಯಾರು ಇದೇ ಕಲಿಸಿದಾರ? ಸ್ವಾಮೀಜಿಗಳಾಗಿರ್ಬೋದು, ಇದನ್ನು ಕಲಿಸಿದ ಹೆಣ್ಣಿನ ಮೇಲೆ ಕೈ ಮಾಡಲಿಕ್ಕೆ ಕಲಿಸಿದಾರ? ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ಬಹುಶಃ ಕಾನೂನಿನ ಹೆದರಿಕೆ ಇಲ್ವಾ, ಅಥವಾ ಕಾನೂನು ಎಲ್ಲೋ ಒಂದು ಕಡೆ ದುರ್ಬಲಗೊಳ್ತಾ ಇದೆಯಾ ಇವರ ಪ್ರಭಾವದ ಮೇಲೆ? ನಾನು ಹೇಳ್ತೇನೆ ಆಗ ಹೇಳಿದ ಹಾಗೆ. ಎಸ್, ಒಂದು ಕರೆ ಇದೆ, ಈ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನಾನು ಸತೀಶ್ ಎಸ್ ಸತೀಶ್ ಅವರೇ, ನೈತಿಕ ಪೊಲೀಸ್ಗಿರಿ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಹೇಳಿ ನಿಮ್ಮ ಅಭಿಪ್ರಾಯ ಏನು? ಈ ನೈತಿಕ ಪೊಲೀಸ್ಗಿರಿ ಅನ್ನೋ ಶಬ್ದಕ್ಕೆ ನಮ್ದು ವಿರೋಧ ಇದೆ. ಆಕ್ಚುಲಿ ನೈತಿಕ ಪೊಲೀಸ್ಗಿರಿ ಅಲ್ಲ, ಇದು ಅನೈತಿಕ ಗೂಂಡಾಗಿರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಮಕ್ಕಳು ಜೋಡಿ ಹುಡುಗರು ಹುಡುಗಿಯರು ಸ್ವಚ್ಛಂದವಾಗಿ ತಿರುಗಾಡುವಾಗ ಅವರು ಮೈನಾರಿಟಿ ಮತ್ತು ಮೆಜಾರಿಟಿ ಇರ್ತಾರೆ. ಯಾಕೆ ಬಂದಿರ್ಬೋದು ಅಥವಾ
ಅದು ಕಠಿಣವಾದ ಕ್ರಮವನ್ನ ಕೊಡಬೇಕು ಪೊಲೀಸ್ನವರು. ಯಾಕಂತ ಹೇಳಿದ್ರೆ ಇದೆಲ್ಲ ಮಾಡುವಂತದ್ದು ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಮತ್ತು ಪೊಲೀಸ್ ವ್ಯವಸ್ಥೆಗೆ ವಿರೋಧವಾಗಿರ್ತಕ್ಕಂಥದ್ದು. ಶಾಂತಿ ಮತ್ತು ಕಾಪಾಡಲಿಕ್ಕೆ ಯಾರೇ ಮಾಡ್ಲಿ, ಹಿಂದೂಗಳು ಮಾಡ್ಲಿ, ಮುಸಲ್ಮಾನರು ಮಾಡ್ಲಿ, ಕ್ರೈಸ್ತರು ಮಾಡ್ಲಿ, ಇದಕ್ಕೊಂದು ಅನೈತಿಕ ಗೂಂಡಾಗಿರಿಗೆ ಇದೊಂದು ಕಠಿಣವಾದ ಕಾನೂನಿಂದ ಬರಬೇಕಂತ ನನ್ನ ಅನಿಸಿಕೆ. ಎಸ್, ಧನ್ಯವಾದಗಳು ಸತೀಶ್ ಅವರೇ ನೇರ ಸಂಪರ್ಕದಲ್ಲಿ ಮಾತನಾಡಿದಕ್ಕೆ. ಎಸ್, ಅವ್ರು ಹೇಳ್ತಾ ಇದ್ರು ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದೇ ತಪ್ಪಾಗ್ತದೆ, ಇದೊಂದು ನೈತಿಕ ಗೂಂಡಾಗಿರಿ ಅನ್ನುವಂಥದ್ದು, ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವಂಥದ್ದು. ಅವರೆಲ್ಲ ಒಂದು ಕಡೆ ಮೆಜಾರಿಟಿಗೆ ಬಂದಿರ್ತಾರೆ ಅಥವಾ ಆ ಒಂದು ಪ್ರಾಯ ಅನ್ನುವಂಥದ್ದು ಮೀರಿ ಇರ್ತದೆ, ಆಗ ಅವರು ಸ್ವಚ್ಛಂದವಾಗಿ ತಿರುಗಾಡ್ತಾರೆ. ಅದನ್ನ ಇವರು ಏನು ಹೋಗಿ ಗಲಾಟೆ ಮಾಡುವಂಥದ್ದಾಗಿರ್ಬೋದು ಅಥವಾ ಮೈ ಮೇಲೆ ಕೈ ಹಾಕಿರುವಂಥದ್ದು. ನಾವಿಲ್ಲಿ ನೋಡ್ತಾ ಇದ್ದೇವೆ, ಅವರ ಮೊಬೈಲ್ಗಳನ್ನ ಕಿತ್ಕೊಳ್ಳುವಂಥದ್ದು, ಸ್ಕೂಟಿಯ ಕೀಗಳನ್ನ ಕಿತ್ಕೊಳ್ಳುವಂಥದ್ದು, ಹಾಗೆ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದಕ್ಕೆ ಅವರ ಮೇಲೆ ಹಲ್ಲೆ ಮಾಡಿರುವಂಥದ್ದು. ನಿಜಕ್ಕೂ ಇದು ಒಂದು ರೀತಿಯಾದಂತಹ ಬೇಸರ ತರುವಂತಹದ್ದು. ಹಾಗೆ ಪದೇ ಪದೇ ಈ ವಿಷಯಗಳು ಮಾಧ್ಯಮಗಳು ಪದೇ ಪದೇ ತೋರಿಸ್ತವೆ, ಪದೇ ಪದೇ ಹೇಳ್ತವೆ ಅನ್ನುವಂಥದ್ದು ಹೇಳ್ತಾರೆ. ಇವರು ಪದೇ ಪದೇ ಮಾಡ್ತಾನೆ ಇದ್ದಾರೆ. ಮಾಧ್ಯಮಗಳಲ್ಲಿ ಈ ವಿಷಯಗಳು ಕಂಟಿನ್ಯೂಸ್ ಆಗಿ ಬಿತ್ತರಿಸಿದ್ರು ಕೂಡ ಪದೇ ಪದೇ ಇವರು ಇಂತಹದ್ದನ್ನೇ ಮುಂದುವರಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಸತೀಶ್ ರವರು ಹೇಳಿದಾಗೆ ನೈತಿಕ ಪೊಲೀಸ್ಗಿರಿ ಅಲ್ಲ, ಅಲ್ಲೂ ಅನೈತಿಕ ಗೂಂಡಾಗಿರಿ ಅಂತ ಹೇಳಿದ್ರು. ಖಂಡಿತ ಒಂದು ಕರೆ ಇದೆ ಸರ್. ಹಲೋ 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 ಮೇಡಮ್, ನಮಸ್ತೆ. ತಮ್ಮ ಹೆಸರು? ನಮ್ಮ ಪ್ರವೀಣ್ ಅಂತ ಬಂಟ್ವಾಳದಿಂದ. ಎಸ್ ಪ್ರವೀಣ್ ಅವರೇ ಹೇಳಿ. ಹಾ ಮೇಡಮ್, ಇವರೆಲ್ಲ ನೈತಿಕ ಪೊಲೀಸ್ಗಿರಿ ಅಂತ ಹೇಳ್ತಾರಲ್ಲ, ಇದು ನೈತಿಕ ಪೊಲೀಸ್ಗಿರಿ ಆಗ್ಲಿಕ್ಕೆ ಕಾರಣ ಎಂತ ಅಂತ ಹೇಳುದಿಲ್ಲಲ್ಲ ಮೇಡಮ್. ಎಸ್, ಕಾರಣ ಕೇಳ್ತಾ ಇದ್ದೀರಾ? 1 ಮಿನಿಟ್ ಮೇಡಮ್. ಎಸ್, ಹೇಳಿ ಹೇಳಿ. ಬೀಚ್ ಅಲ್ಲಿ ಬಂದು ಬರ್ಡೇ ಆಚರಿಸುದು ಎಷ್ಟರ ಮಟ್ಟಿಗೆ ಸರಿ, ಅದನ್ನು ಕೇಳ್ಬೇಕಲ್ಲ ಅವರು. ಎಸ್ ಸರ್, ಹೇಳಿ. ಬೀಚ್ ಇರುವುದು ಬರ್ಡೇ ಆಚರಿಸ್ಲಿಕ್ಕ ಅಲ್ಲ, ಅಸಭ್ಯವಾಗಿ ವರ್ತಿಸ್ಲಿಕ್ಕೆ. ಅವರು ಅಲ್ಲಿ ವಾಸ್ತವ ಸತ್ಯ ನೋಡಿದಾರ ಅವರು ಎಂತಾಗಿದೆ ಅಂತ ಅಲ್ಲಿ. ಸೊ ಬೀಚ್ ಇರುವಂತದ್ದು ಬರ್ಡೇ ಆಚರಿಸ್ಲಿಕ್ಕಲ್ಲ. ಅಲ್ಲ, ಅದು ಕರೆಕ್ಟ್ ಅಲ್ಲ. ಬೀಚ್ ಅಲ್ಲಿ ಬರ್ಡೇ ಆಚರಿಸಿದ್ರೆ ತಪ್ಪೇನು? ತಪ್ಪು ಅಲ್ಲ, ಅದು ತಪ್ಪೇನು ಅಂದ್ರೆ ಅಸಭ್ಯವಾಗಿ ವರ್ತಿಸ್ತಿದ್ರಲ್ಲ ಅಲ್ಲಿ. ಅಸಭ್ಯವಾಗಿ ವರ್ತಿಸಿದಂತದ್ದು ಎಲ್ಲೂ ಕೂಡ ಚಿತ್ರೀಕರಣ ಆಗಿಲ್ಲ. ಅದು ಕೂಡ ಚಿತ್ರೀಕರಣ ಅದನ್ನು ಮಾಡುದಿಲ್ಲ, ಬಾಕಿದನ್ನೆಲ್ಲ ಅಸಭ್ಯವಾಗಿ ವರ್ತಿಸಿದ್ರೆ ಮೈ ಮೇಲೆ ಕೈ ಮಾಡುವಂತಹ ಅಗತ್ಯವಿತ್ತೆ. ಯಾವುದು? ಮೈ ಮೇಲೆ ಕೈ ಮಾಡುವಂತಹದ್ದು. ಮೈ ಮೇಲೆ ಕೈ ಮಾಡುವ ಅಗತ್ಯ ಇಲ್ಲ. ಅಸಭ್ಯ ಮೀರಿ ವರ್ತಿಸಿದಾಗ ಅಲ್ಲಿ ಬೇರೆ ಕೂಡ ಇದು ಪ್ರವಾಸಿಗರು ಇರ್ತಾರಲ್ಲ ಅಲ್ಲಿ. ಎಸ್, ಮೈ ಮೇಲೆ ಕೈ ಮಾಡಬಹುದು. ಹಾಗಾದ್ರೆ ಮೈ ಮೇಲೆ ಅಸಭ್ಯವಾಗಿ ವರ್ತಿಸಿರುವಂತದ್ದು ತಪ್ಪು, ಮೈ ಮೇಲೆ ಕೈ ಮಾಡಿರುವಂತದ್ದು ಸರಿ. ಮೇಡಮ್, ನಾನೆಂತ ಹೇಳುದಂದ್ರೆ, ಈಗ ಬೇರೆ ಫ್ಯಾಮಿಲಿ ಬಂದಿರ್ತಾರೆ ಅದೇ ಬೀಚ್ಗೆ, ಫ್ಯಾಮಿಲಿ ಬಂದಿರ್ತಾರೆ ಅಂದ್ರೆ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ರೆ ಅವರು ಯಾವ ರೀತಿ ಯೋಚನೆ ಮಾಡ್ಬೇಕು? ಅವರೊಂದು ಅಂದ್ರೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಬರುದಲ್ಲ ಅಲ್ಲಿ ಬೀಚ್ ಎಲ್ಲ ಸೌಂದರ್ಯವನ್ನು ಇದು ಮಾಡ್ಲಿಕ್ಕೆ. ಇವರು ಅಸಭ್ಯವಾಗಿ ವರ್ತಿಸಿದ್ರೆ ಅವರೆಂತ ಇಟ್ಟಿದ್ದಾರೆ? ಹಾಗಾದ್ರೆ ನಮ್ಮ ಎಲ್ಲಿ ಹೋಗ್ತಾ ಇದೆ ಇದು ಕಾನೂನೆಲ್ಲ? ಅವ್ರ ಮೇಲೆ ಕೈ ಮಾಡ್ತಿರಲ್ಲ ಸರ್. ಕೈ ಮಾಡುವುದು ಹೌದು, ಅದು ಯಾವಾಗ ಕೈ ಮಾಡಿದ ಅಸಭ್ಯ ಅವರು ಇದು ವರ್ತಿಸಿದಾಗ ಆ ರೀತಿ. ಹಾಗಾದ್ರೆ ಕೈ ಮಾಡಿರುವಂತದ್ದು ಸರಿ, ಅವರಿಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಇಲ್ವಾ? ಸ್ವಾತಂತ್ರ್ಯ ಅಲ್ಲ ಮೇಡಮ್, ಅಸಭ್ಯ ಮೀರಿ ವರ್ತಿಸುವುದನ್ನು ನಿಲ್ಲಿಸಿ. ಆಯ್ತು, ಮಂಗಳೂರಿನ ಪ್ರಕರಣದಲ್ಲಿ ಅಸಭ್ಯವಾಗಿ ವರ್ತಿಸಿದ್ರು. ಶಿವಮೊಗ್ಗದ ಪ್ರಕರಣದಲ್ಲಿ 3 ಜನ ಬೈಕ್ ಅಲ್ಲಿ ಹೋಗ್ತಾ ಇದ್ರು. ಮೇಡಮ್, ಕರಪಾಡಿ ಗ್ರಾಮದಲ್ಲಿ ಒಂದು ಹೆಂಗಸನ್ನು ಮನೆಯಿಂದ ಹೊರಗೆ ಬಂದು ಇದು ಮಾಡಿದ್ರು ಗೊತ್ತುಂಟಾ ಮುಸ್ಲಿಮರು. ಆಗ ಯಾರಾದ್ರೂ ಮಾತಾಡಿದ್ದಾರೆ? ಆಗ ಅವನು ಎಲ್ಲಿದ್ದ ಬಂಡರ್ಕಾರ್? ಆಗ ಮಾತಾಡ್ಬೇಕಲ್ಲ ಅದನ್ನು ಸಹ. ನೀವು ಹಿಂದೂಗಳಿಗೆ ಒಂದು ಕಾನೂನು, ಮುಸ್ಲಿಮರಿಗೆ ಒಂದು ಕಾನೂನು ಮಾಡುದು. ಮಾಧ್ಯಮದಲ್ಲಿ ಕರೆದ್ರೆ ನಾನು ಖಂಡಿತ ಮಾತಾಡ್ತೇನೆ. ಯಾವುದೇ ಧರ್ಮದವರು ಮಾಡಿದ್ರೆ ಅದನ್ನ ತಪ್ಪಂತ ಹೇಳ್ತೇನೆ, ಸರಿ ಅಂತ ಹೇಳಿಲ್ಲ. ಎರಡೂ ಧರ್ಮದವರು ಮಾಡಿ ತಪ್ಪಂತ ಹೇಳ್ತೇನೆ. ನೀವು ಈಗ ಹಿಂದೂ ಧರ್ಮವನ್ನು ತುಚ್ಛವಾಗಿ ಕಾಣ್ತಾ ಇದ್ದೀರಿ. ಖಂಡಿತ ತಪ್ಪು, ಅದು ತಪ್ಪು ಗ್ರಹಿಕೆ ನಿಮ್ಮದು, ತಪ್ಪು ಗ್ರಹಿಕೆ ಅದು. ಶಿವಮೊಗ್ಗ ಪ್ರಕರಣದಲ್ಲಿ ನಾವು ಮಾತನಾಡ್ತಾ ಇರೋದು ಯಾರ ಬಗ್ಗೆ? ಶಿವಮೊಗ್ಗ ಅಲ್ಲ ಮೇಡಮ್. ಹಾಗಾದ್ರೆ ಶಿವಮೊಗ್ಗ ಪ್ರಕರಣದಲ್ಲಿ ಮಾತಾಡ್ತಾ ಇರೋದು ಯಾರ ಬಗ್ಗೆ? ನನ್ನ ಕ್ವಶನ್ಗೆ ಆನ್ಸರ್ ಕೊಡಿ. 1 ಮಿನಿಟ್ ಹೇಳಿ. ಇದು ಅಲ್ಲ, ಅರ್ಥ ಕೊಡಿ, ಅದಕ್ಕೆ ಕೊಡಿ. ಶಿವಮೊಗ್ಗದ ಪ್ರಕರಣವನ್ನ, 2 ಪ್ರಕರಣಗಳನ್ನ ಎತ್ತಿಕೊಂಡು ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಶಿವಮೊಗ್ಗದ ಪ್ರಕರಣವನ್ನ ಯಾರ ಬಗ್ಗೆ ಮಾತನಾಡ್ತಾ ಇರೋದು? ಅಲ್ಲಿ ಯಾರು ಹಲ್ಲೆ ಮಾಡಿರುವಂತಹದ್ದು? ದಯವಿಟ್ಟು ವಿಜುವಲ್ಸ್ ನೋಡಿ. ವಿಜುವಲ್ಸ್ ಅಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಶಿವಮೊಗ್ಗ ಪ್ರಕರಣದಲ್ಲಿ ಯಾರು ಹಲ್ಲೆ ಮಾಡಿರುವಂತದ್ದು ಅನ್ನುವಂಥದ್ದು. ಹೇಳಿಲ್ಲ. ಕಾರಣ ಬೇರೆ ಘಟನೆ ಉಂಟು ನನ್ನ ಹತ್ರ. ಎಸ್, ಹೇಳಿ. ಸಿಟಿ ಸೆಂಟರ್ ಅಲ್ಲಿ ಒಬ್ಬ ಪ್ರಾಧ್ಯಾಪಕರು ಇಬ್ಬರು ಹುಡುಗಿಯರನ್ನು, ಮುಸ್ಲಿಂ ಹುಡುಗಿಯರನ್ನು ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡುವಾಗ ಅವರಿಗೆ ಬಂದು ಬಡಿದ್ರು. ಹಾಗೆ ಮಾತಾಡ್ಲಿಲ್ಲ. ಅದು ಕೂಡ ಪ್ರಾಧ್ಯಾಪಕರು ಅವರಿಗೆ ಬಡಿದ್ರು ಕಾರ್ ಸ್ಟ್ರೀಟ್ ಅಲ್ಲಿ. ಅದನ್ನು ಪ್ರಕರಣಗಳನ್ನ ತಗೊಳ್ತಾ ಇದೀವಿ ಸರ್. ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಕೇವಲ ಹಿಂದೂ ಸಂಘಟನೆಗೆ ಸೀಮಿತವಾಗಿಲ್ಲ. ಎಸ್, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
ಎಸ್, ಎಲ್ಲೂ ಕೂಡ ನಾವು ಕೇವಲ ಹಿಂದೂ ಸಂಘಟನೆಗಳು ಅಥವಾ ಹಿಂದೂ ಕಾರ್ಯಕರ್ತರ ಬಗ್ಗೆ ಮಾತನಾಡ್ತಾ ಇಲ್ವ. ದಯವಿಟ್ಟು ವಿಜುವಲ್ಸ್ ಒಮ್ಮೆ ನೋಡಿ. ಅದರಲ್ಲಿ ಶಿವಮೊಗ್ಗದಲ್ಲಿ ಆಗಿರುವಂತದ್ದು ಮುಸ್ಲಿಂ ಹುಡುಗಿಯ ಮೇಲೆ ಹಲ್ಲೆ ಆಗಿರುವಂತದ್ದು, ಅವರ ಮುಸ್ಲಿಂ ಕೋಮುವಿನ ಯುವಕರು ಬಂದು ಆಕೆಯ ಮೇಲೆ ಹಲ್ಲೆ ಮಾಡಿರುವಂತದನ್ನ ನಾವು ನೋಡಬಹುದು. ಎಸ್ ಜನಾರ್ದನ್ ಭಂಡಾರ್ಕರ್ ಅವರೇ, ಕೇವಲ ಹಿಂದೂ ಕಾರ್ಯಕರ್ತರು ತಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ, ಅವರು ಅಸಭ್ಯವಾಗಿ ವರ್ತಿಸ್ತಾ ಇದ್ರು, ಅದಕ್ಕೆ ಮೈ ಮೇಲೆ ಕೈ ಮಾಡಿದ್ರು ಅನ್ನುವಂಥದ್ದು ಹೇಳಿದ್ದಾರೆ. ಇವತ್ತೇನೋ ಬರ್ತ್ಡೇ ಆಚರಣೆ ಮಾಡಿದ್ರು ಅಂತ ಹೇಳಿದರು. ಅದು ಕೂಡ ಹಿಂದೂಗಳಲ್ಲ, ಮುಸ್ಲಿಮರು, ಅದೇ ರೀತಿ ಕ್ರಿಶ್ಚಿಯನ್ ಹುಡುಗಿಯರು, ಮುಸ್ಲಿಮ್ ಹುಡುಗರು. ಇವತ್ತು ಬರ್ತ್ಡೇ ಆಚರಣೆ ಮಾಡೋದು ಅವರ ವೈಯಕ್ತಿಕ, ಅದು ಅದಕ್ಕೆ ಬರ್ತ್ಡೇ ಆಚರಣೆ ಕೇಕ್ ಕಟ್ ಮಾಡ್ಬೋದು. ಇವರಿಗೆ ಅದು ಇವರ ಧರ್ಮಕ್ಕೆ ವಿರೋಧ ಇರಬೇಕು. ಅದು ಅದೇ ಈಗ ಏನಾಗಿದೆ ಹೇಳಿದರೆ, ನಾನು ಹೇಳಿದ್ದೆಲ್ಲ ಆಗ, ಒಂದೇ ಧರ್ಮದ ಭಾರತ ಆಗಬೇಕು, ಅದು ಹಿಂದೂ ಧರ್ಮದ ಭಾರತ ಆಗಬೇಕು ಎಂಬ ಒಂದು ಕೆಲವರ ಕನಸಿದೆ. ಅದಕ್ಕೆ ಪೂರಕವಾಗಿ ಈ ಕೃತ್ಯಗಳು ನಡೀತಾವೆ. ಇದು ಪ್ರಜಾಪ್ರಭುತ್ವ ವಿರೋಧಿ, ಇದು ಕಾನೂನು ವಿರೋಧಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಹಿಂದೂಗಳು ಮಾತ್ರ ಅಲ್ಲ, ಈ ರಾಷ್ಟ್ರದಲ್ಲಿ ಬೇರೆ ಬೇರೆ 6,000 ಭಾಷೆಗಳನ್ನು ಮಾತನಾಡುವ, ವಿವಿಧತೆಯಲ್ಲಿ ಏಕತೆ, ಹಲವು ಜಾತಿಯ ಹಲವು ಧರ್ಮದ ಜನರು ಒಟ್ಟಾಗಿ ಇವತ್ತು ಭಾರತ ಆಗಿದೆ. ಈ ವಿಶಿಷ್ಟವಾದ ಒಂದು ಪರಂಪರೆ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ, ಯಾವ ದೇಶದಲ್ಲಿ ಇಲ್ಲ, ಅದು ಭಾರತದಲ್ಲಿ ಮಾತ್ರ. ಈ ವಿಶಿಷ್ಟವಾದ ಪರಂಪರೆಯನ್ನು ಇವತ್ತು 70 ವರ್ಷಗಳ ಕಾಲ ಈ ದೇಶದಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದೇವೆ. ಅದನ್ನು ಮುಂದಿನ ಪೀಳಿಗೆಯಲ್ಲಿ ಉಳಿಸ್ಕೊಳ್ಬೇಕು. ಒಂದೇ ಧರ್ಮಕ್ಕೆ, ಒಂದೇ ಜಾತಿಗೆ ಈ ದೇಶ ಬದ್ಧ ಅಲ್ಲ. ಈ ದೇಶದಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರಿಗೆ ಜೀವಿಸುವ, ಬದುಕುವ, ಭಾಗವಹಿಸುವ ಎಲ್ಲವೂ ಹಕ್ಕಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಶಿವಮೊಗ್ಗದ ಪ್ರಕರಣವನ್ನ ತಗೊಂಡ್ರೆ, ಅಲ್ಲಿ ಮುಸ್ಲಿಂ ಯುವಕರು ಆ ಒಂದು ಯುವತಿಗೆ ಹೇಳಿರುವಂತದ್ದು, ಬೇರೆ ಒಂದು ಕೋಮುವಿನ ಹುಡುಗನ ಜೊತೆ ನೀನು ಸುತ್ತಾಡ್ತಾ ಇದೆಯಾ ಅನ್ನುವಂಥದ್ದು. ಆ ಯುವತಿ ಸ್ಪಷ್ಟವಾಗಿ ಹೇಳ್ತಾಳೆ, ನಾನು ಸೆಮಿನಾರ್ಗೆ ಹೋಗಿರುವಂತದ್ದು ಅನ್ನುವಂಥದ್ದು. ಕೇವಲ ಇಲ್ಲಿ ಹಿಂದೂ ಕಾರ್ಯಕರ್ತರು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಒಮ್ಮೆ ತಣ್ಣೀರು ಬಾವಿಗೆ ಹೋಗಿ ನೋಡಿ, ಅಲ್ಲಿ ಅಸಭ್ಯವಾಗಿ ವರ್ತಿಸ್ತಾರೆ ಯುವಕ ಯುವತಿಯರು ಅನ್ನುವಂತಹ ಮಾತನ್ನ ಹೇಳಿದ್ರು. ಹಾಗಾದ್ರೆ ಮೈ ಮೇಲೆ ಕೈ ಮಾಡಿರುವಂತದ್ದು ಯಾವ ಒಂದು ಸಂಸ್ಕೃತಿ ಅನ್ನುವಂಥದ್ದು ನನ್ನ ಪ್ರಶ್ನೆ ಕೂಡ. ಎರಡು ಧರ್ಮದವರಿಗೆ ಹೇಳ್ತೇನೆ, ಕೇವಲ ತಣ್ಣೀರು ಬಾವಿಯ ಪ್ರಕರಣವನ್ನ ತಗೊಳ್ಳೋದಿಲ್ಲ. ಶಿವಮೊಗ್ಗದಲ್ಲಿ ಆಗಿರುವಂತದ್ದು, ಈ ಹಿಂದೆ ಆದಂತಹ ಪ್ರಕರಣದಲ್ಲಿ ಮಾಲ್ ನಲ್ಲಿ ಬುರ್ಕಾ ಹಾಕಿ ಡ್ಯಾನ್ಸ್ ಮಾಡಿರುವಂತದ್ದು, ಹಾಗೆ ವಿಡಿಯೋ ವೈರಲ್ ಗಳನ್ನ ಮಾಡುವಂತದ್ದು ನಾವು ನೋಡಬಹುದು. ಸಾಕಷ್ಟು ವಿಡಿಯೋಗಳನ್ನ ವೈರಲ್ ಮಾಡುವಂತದ್ದು, ಅವರ ಒಂದು ವಿಡಿಯೋಗಳನ್ನ ವೈರಲ್ ಮಾಡುವಂತದ್ದು, ಆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ಅನ್ನುವಂಥದ್ದು ಕೂಡ ನಾವು ನೋಡಬಹುದು. ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸ್ಆಪ್ ಗಳಲ್ಲಿ ಹಲವಾರು ಬಾರಿ ವೈರಲ್ ಆಗ್ತದೆ. ಸೊ ಆ ಒಂದು ವೈರಲ್ ಆದಂತಹ ಸಂದರ್ಭದಲ್ಲಿ ಅವರಿಗೂ ಒಂದು ಫ್ರೆಂಡ್ ಸರ್ಕಲ್ಸ್ ಇರ್ತದೆ, ಕಾಲೇಜ್ ಗ್ರೂಪ್ಸ್ ಅನ್ನುವಂಥದ್ದು ಇರ್ತದೆ, ಫ್ಯಾಮಿಲಿ ಅನ್ನುವಂಥದ್ದು ಇರ್ತದೆ. ಆ ಒಂದು ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀಳುವಂತಹದ್ದು ಅಲ್ಲ. ಇವತ್ತು ಒಂದು ಧರ್ಮದವರು ಇನ್ನೊಂದು ಧರ್ಮದವ್ರ ಹತ್ರ ಮಾತಾಡ್ಲಿಕ್ಕೆ ಇಲ್ವೇ? ಒಂದು ಅನ್ಯೋನ್ಯತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಇಲ್ವೇ? ನನಗೆ ನನ್ನ ಬಾಲ್ಯದ ನೆನಪಾಗ್ತದೆ. ನನ್ನ ಮನೆ ಹತ್ತಿರ ಎಡಬಲಗಳಲ್ಲಿರ್ಬೋದು ಎಲ್ಲ ಮುಸ್ಲಿಂ ಕುಟುಂಬಗಳಿದ್ದು. ನಾನು ಎಲ್ಲ ಮನೆಗೂ ಹೋಗ್ತಿದ್ದೆ. ನನ್ನ ತಾಯಿ ನನಗೆ ಹೊಡೆದ್ರೆ ಅವ್ರ ಹತ್ರ ಹೋಗಿ ನಾನು ಹೇಳೋದಿತ್ತು, ಅಳೋದಿತ್ತು. ಅವರು ನನ್ನ ಮೇಲೆ ಒಂದು ಕನಿಕರವನ್ನು ಪಡ್ತಿದ್ರು. ಅಷ್ಟೇ ಅಲ್ಲ, ನನ್ನ ಸಹಪಾಠಿ ಮುಸ್ಲಿಂ ಹುಡುಗ ಒಬ್ಬ ಇದ್ದ, ಶಂಸುದ್ದೀನ್ ಅಂತ. ಅವನಿಗೆ ನಾನು ತೋರ ಇದ್ದ, ಅವನಿಗೆ ಗುದ್ದು ಕೊಡ್ತಿದ್ದೆ. ಎಷ್ಟು ಗುದ್ದು ಕೊಟ್ಟರು ಒಂದು ದಿವಸ ಕೂಡ ವಾಪಸ್ ನನಗೆ ಅವ ಹೊಡೆದವನಲ್ಲ. ಎಷ್ಟು ಅನ್ಯೋನ್ಯತೆಯನ್ನು ನಾವು ಇರಲಿಲ್ವೇ? ಯಾಕೆ ಹೀಗಾಗ್ತದೆ? ಅವರು ಕೂಡ ನಮ್ಮೊಂದಿಗೆ ನಮ್ಮ ದೀಪಾವಳಿ ಹಬ್ಬ ಇರ್ಬೋದು, ಅವರ ಮುಸ್ಲಿಮ್ನ ಬಕ್ರೀದ್ ಇರ್ಬೋದು, ರಂಜಾನ್ ಇರ್ಬೋದು, ಹಬ್ಬಗಳನ್ನು ಒಟ್ಟೊಟ್ಟಿಗೆ ನಾವು ಆಚರಿಸಲಿಲ್ವೇ? ಯಾಕೆ ಈಗ ಹೀಗೆ ಆಗ್ತದೆ? ಯಾಕೆ ಒಂದು ಹುಡುಗಿ ಹೋದ್ಕೊಳ್ಳೆ ಅದು ಮುಸ್ಲಿಂ ಮತ್ತು ಹಿಂದೂ ಅಂತ ಆಗ್ತದೆ ನಮಗೆ? ಇದು ಯಾಕೆ ಆ ರೀತಿಯ ಕಣ್ಣಿನಲ್ಲಿ ನಾವು ಹಳದಿ ಕಣ್ಣಿಂದ ಏಕೆ ನಾವು ಪ್ರಪಂಚವನ್ನು, ಜಗತ್ತನ್ನು ನಾವು ನೋಡ್ತೇವೆ? ಇವತ್ತು ಬಹಳ ಮುಂದುವರೆದಿದೆ ಜಗತ್ತು. ಇದು ಯಾವಾಗ ಒಂದು ಕಾಲದಲ್ಲಿ ನಡಿಬೇಕಾದದ್ದು ಈಗ ಕಲಿಯುಗದಲ್ಲಿ ಇದು ನಡೀತದೆಯಾ? ಖಂಡಿತ ನಡೆಯುವುದಿಲ್ಲ. ಇವತ್ತು ನಾವು ಜಾತಿ ಧರ್ಮ ಎಲ್ಲೇ ಮೀರಿ ಇವತ್ತು ನಾವು ಇಡಬೇಕು. ನಮ್ಮ ಧರ್ಮವನ್ನು ನಾವು ಆಚರಿಸಬೇಕು. ನಮ್ಮ ಧರ್ಮ ಎಲ್ಲಿರಬೇಕು? ಅದು ನಮ್ಮ ಮನೆಯಲ್ಲಿರಬೇಕು. ನಾನು ನನ್ನ ಧರ್ಮವನ್ನು ಆಚರಿಸ್ತೇನೆ, ಅದು ನನ್ನ ಮನೆಯಲ್ಲಿ. ನಾನು ದೀಪಾವಳಿ ಆಚರಿಸ್ತೇನೆ, ನಾನು ಅಷ್ಟಮಿ ಆಚರಿಸ್ತೇನೆ, ನಾನು ಪೂಜೆ ಮಾಡ್ತೇನೆ, ಅದನ್ನು ನಾನು ಹೇಳ್ಕೊಳ್ಬೇಕಂತಿಲ್ಲ. ಅದು ನಾನು ನನ್ನ ಧರ್ಮಕ್ಕೆ ಸಲ್ಲಿಸುವ ನನ್ನ ಹೃದಯಕ್ಕೂ ನನ್ನ ಮನಸ್ಸಿಗೂ ಅದು ದೇವರಿಗೂ ಇರುವ ಸಂಬಂಧ. ಅದನ್ನು ರಸ್ತೆಯಲ್ಲಿ ನಾನು ಹೇಳಬೇಕಂತಿಲ್ಲ. ಈಗ ಹೇಳಿದ್ರಲ್ಲ, ಅವರು ಯಾರೊಬ್ಬ ಹೇಳಿದ್ರಲ್ಲ, ಭಂಡಾರ್ಕರ್, ನೀವು ಅವ್ರಿಗೆ ಏನು ಹೇಳ್ತೀರಿ ಅಂತ ಹೇಳಿದ್ರೆ, ನೀವು ಹಿಂದೂ ಸಂಘಟನೆಗಳಿಗೆ ಮಾತಾಡ್ತಾನೆ ಹೇಳಿದ್ರಲ್ಲ. ನಾನು ಕೂಡ ಅಸ್ಮಿತೆ ಇದ್ದವನೇ, ನಾನು ಕೂಡ ಆಸ್ತಿಕನೇ, ನಾನು ಕೂಡ ಶ್ರೀರಾಮನವಮಿಗೆ ಇವತ್ತು ವೆಂಕಟರಮಣ ದೇವಸ್ಥಾನ ಹೋಗಿ ದೇವರ ಪ್ರಸಾದವನ್ನು ಪಡೆದುಕೊಂಡು ಇಲ್ಲಿ ಬಂದವನು. ಇದೆಲ್ಲ ನಾನು ಹೇಳ್ಕೊಳ್ಬೇಕಾದ ಒಂದು ಪ್ರಮೇಯ ಇನ್ನೇನು ಬರ್ತಾ ಉಂಟಾ ಅಂತ ನನಗೆ ಒಂದು ನಾಚಿಕೆ ಮತ್ತು ಬಹಳ ಒಂದು ಖೇದಕರ ಆಗ್ತದೆ. ಒಂದು ಹೆಣ್ಣು
18 ವರ್ಷ 21 ವರ್ಷ ಆದ ಒಂದು ಹೆಣ್ಣು ಸ್ವಚ್ಛಂದವಾಗಿ ಹೊರಗೆ ತಿರುಗಾಡಲಿಕ್ಕೆಲ್ಲ ಸ್ವಾತಂತ್ರ್ಯವೇ ಇಲ್ಲ. ಹಿಂದೂಗಳಲ್ಲಿ ಇಲ್ಲ, ಮುಸ್ಲಿಮರಲ್ಲಿ ಇಲ್ಲ ಹೇಳಿದರೆ. ಇವತ್ತು ಹಿಂದೂಗಳು ಮುಸ್ಲಿಮರ ಹುಡುಗನೊಟ್ಟಿಗೆ ಹಿಂದೂಗಳು ಹೋದರೆ ಹಿಂದೂಗಳು ಏನು ಅಟ್ಯಾಕ್ ಮಾಡೋದು ಹುಡುಗಿಯನ್ನು. ಇವತ್ತು ಮುಸ್ಲಿಮರ ಹುಡುಗಿಯೊಟ್ಟಿಗೆ ಹಿಂದೂ ಹುಡುಗ ಹೋದರೆ ಮುಸ್ಲಿಮರು ಅಟ್ಯಾಕ್ ಮಾಡೋದು. ಹಾಗಾದರೆ ಸಂಘರ್ಷವೇ? ಒಂದು ಕರೆ ಇದೆ ಸರ್. ಹಲೋ ಹಲೋ, ದಯವಿಟ್ಟು ತುಂಬ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಹಲೋ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಟಿವಿ ವಾಲ್ಯೂಮೇ ಬಂದ್ ಮಾಡಿದ್ದೇನೆ, ಹೇಳಿ. ಎಸ್, ತಮ್ಮ ಹೆಸರು? ಸುನಿಲ್ ಅಂತ ಹೇಳಿ. ಸುನಿಲ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರಿಂದ. ಮಂಗಳೂರಿಂದ. ಎಸ್, ನೈತಿಕ ಪೊಲೀಸ್ಗಿರಿ ಕುರಿತು ವಿಚಾರಣೆ ಹಾಗೂ ಡಿಬೇಟ್ ಅನ್ನ ಮಾಡ್ತಾ ಇದ್ವಿ. ಏನ್ ಹೇಳ್ತೀರಾ ಈ ಪ್ರಕರಣದ ಬಗ್ಗೆ? ನೈತಿಕ ಪೊಲೀಸ್ಗಿರಿ ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಅದು ಒಂದು ಹಿಂದೂಗಳ ಮೇಲೆ ಅಲ್ಲಾದಾಗ ಯಾರು ಕೂಡ ನೈತಿಕ ಪೊಲೀಸ್ಗಿರಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ಮುಸ್ಲಿಮರಿಗೆ ಆದಾಗ ಈ ಜನಾರ್ದನ ಬಂಡಾರ್ ಅಂತವ್ರು ಕೆಲವರು ಬಂದು ಕೂತ್ಕೊಂಡು ಬಹಳ ಮಾತಾಡ್ತಾರೆ. ಅಲ್ಲ, ಇವತ್ತು ಹಿಂದೂಗಳಿಗೆ ಹಾಗೂ ಮುಸ್ಲಿಮರಿಗೂ ಎರಡೂ ಘಟನೆಗಳನ್ನು ತೆಗೆದುಕೊಂಡು ಮಾಡ್ತಾ ಇದೆ. ನೀವು ನೋಡ್ಲಿಲ್ಲ, ಎರಡನ್ನು ವಿರೋಧಿಸಿದ್ದೇನೆ, ಯಾಕೆ ಆ ರೀತಿ ಮಾತಾಡ್ತಿದ್ದೀರಿ? ಖಂಡಿತವಾಗಿ ನಾನು ಹೇಳ್ತೇನೆ, ಪೊಲೀಸ್ ನೈತಿಗಿರಿ ಅಂತ ಹೇಳಿದ್ರೆ ಅದು ಒಂದು ಈ ಕಾಂಗ್ರೆಸ್ ಅವರು ಮಾಡಿದಂತ ಒಂದು ವಾಕ್ಯ. ಯಾಕಂತ ಹೇಳಿದ್ರೆ ಇವತ್ತು ಲವ್ ಜಿಯಾ ಇಲ್ಲಿ ಯಾವುದೇ ಕಾಂಗ್ರೆಸ್ ಬಿಜೆಪಿ ಇದಕ್ಕೆ ರಾಜಕೀಯ ಇಲ್ಲಿಗೆ ಬರಲಿಲ್ಲ. ನಾನು ಇವತ್ತು ಯಾವುದೇ ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಮಾತಾಡ್ಲಿಕ್ಕೆ ಬರಲಿಲ್ಲ. ಹಿಂದೂ ಮನೆಯಿಂದ ಹೊರಗೆ ಹೋದಾಗ ಮನೆಗೆ ಬರುವಂತ ಪರಿಸ್ಥಿತಿ ಇಲ್ಲ. ಹೆಣ್ಣು ಮಕ್ಕಳನ್ನು ನಾವು ಶಾಲೆಗೆ ಕಲಿಸಿದಾಗ ಕಾಲೇಜಲ್ಲಿ ಏನಾಗ್ತದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಈ ರೀತಿಯಾದಂತಹ ಮೈ ಮೇಲೆ ಕೈ ಹಾಕುವಂಥದ್ದು, ಹುಡುಗಿಯರಿಗೆ ಬೆದರಿಸುವಂತಹದ್ದು, ಹಾಗೆ ಆ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುವಂತಹ ಕೃತ್ಯಗಳನ್ನ ಮಾಡ್ತಾ ಇದ್ದೀರಿ. ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಆ ವಿಡಿಯೋಗಳನ್ನು ವೈರಲ್ ಮಾಡುವಂತ ತಪ್ಪು. ಯಾಕಂತ ಹೇಳಿದ್ರೆ ಇವತ್ತು ಮನೆಯಲ್ಲಿ ಬುದ್ಧಿ ಹೇಳಲಿಕ್ಕೆ ಕೆಲವರು ತಂದೆ ತಾಯರ ಮಕ್ಕಳು ಬುದ್ಧಿ ಕೇಳ್ತಾ ಇಲ್ಲ. ಆದ್ರೆ ಇವತ್ತು ಅಣ್ಣ ತಮ್ಮಂದಿರಾಗಿ ಕೆಲವು ನಮ್ಮ ಬಜರಂಗ ದಳದ ಕಾರ್ಯಕರ್ತರಾಗಿರ್ಬೋದು, ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೈ ಮೇಲೆ ಕೈ ಹಾಕಿ ಒಳ್ಳೆ ಕೆಲಸ. ಮೈ ಮೇಲೆ ಕೈ ಹಾಕುದಂತಲ್ಲ, ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕಾಗುದು ಕರ್ತವ್ಯ. ನಾವು ಹೊಡೆಯುವುದಲ್ಲ, ನಮ್ಮ ಮಕ್ಕಳಿಗೆ. ಸರ್, ಹಲ್ಲೆ ಅಂತ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ಹಲ್ಲೆ ಕೂಡ ಮಾಡಿರ್ತಾರೆ. ನೋಡಿ, ಕಂಪ್ಲೇಂಟ್ ಕೊಡುವಂತದ್ದು ಇದೊಂದು ಷಡ್ಯಂತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂತ ಅನೇಕ ಘಟನೆಗಳಾಗಿದೆ. ಎಲ್ಲಿ ಕಂಪ್ಲೇಂಟ್ ಅನ್ನು ತಗೊಂಡಾಗ ಆ ಕಂಪ್ಲೇಂಟ್ಗೆ ಏನಾದ್ರೂ ಉತ್ತರ ಸಿಕ್ಕಿದೆ ಹೇಳಿ? ಸರ್, ಕಂಪ್ಲೇಂಟ್ ತಗೊಂಡು ಉತ್ತರ ಸಿಗ್ಲಿಲ್ಲ, ಕಂಪ್ಲೇಂಟ್ ಕೊಟ್ಟವರಿಗೂ ಯೂಸಿಗೆ ಬರ್ಲಿಲ್ಲ, ನೀವು ನಿಮ್ಮ ಕೆಲಸವನ್ನ ಮುಂದುವರಿಸ್ತಾನೆ ಇದ್ದೀರಿ. ನಾವು ನಮ್ಮ ಕೆಲಸವನ್ನು ಮುಂದುವರಿಸಲ್ಲ. ಇವತ್ತು ಪೊಲೀಸ್ ನೈತಿಕಗಿರಿ ಅಂತ ಬಂತ ಹೇಳ್ತಿದ್ರಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಕ್ಷಿಣ ಕನ್ನಡದಲ್ಲಿ ಬಹಳ ಜೋರಷ್ಟಾಗ್ತಾ ಇದೆ, ಕೊಗ್ಗಲೆ ಆಗ್ತಿದೆ. ಸರ್, ಪಬ್ದಾಳಿ ಇರುವಾಗ ಯಾವ ಸರ್ಕಾರ ಇತ್ತು? ಸರ್, ಪಬ್ದಾಳಿ ಮಾಡುವಾಗ ಯಾವ ಸರ್ಕಾರ ಇತ್ತು ಹೇಳಿ? ಸರ್, ಪಬ್ದಾಳಿ ಮಾಡುವಾಗ ಯಾವ ಸರ್ಕಾರ ಇತ್ತು? ನೋಡಿ, ಯಾವ ಸರ್ಕಾರ ಇದ್ದದೋ ಬಿಡಿ. ಈಗ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಹೇಳ್ತೀರಿ ನೀವು. ಯಾವ ತರ ಹಿಂದೂಗಳ ಪರಿಸ್ಥಿತಿ ಆಗಿದೆ ಅಂತ ಹೇಳಿ? ಸರ್, ಕೇವಲ ಹಿಂದೂಗಳ ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇಲ್ಲ, ಎರಡು ಪ್ರಕರಣಗಳನ್ನ ಕೂಡ ಎತ್ತುಕೊಂಡಿದ್ದೇವೆ. ಇದು ಎರಡು ಪ್ರಕರಣ ಅಲ್ಲ, ಈ ಒಂದು ಮಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಮಾಡ್ತಾ ಇದ್ದೀರಿ. ಮಾಧ್ಯಮದವರು ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಇದನ್ನು ಇಷ್ಟೊಂದು ವೈಭೀಕರಿಸುವುದಿಲ್ಲ ಯಾಕೆ? ಎಲ್ಲಿ ಸರ್ ಹಲ್ಲೆ ಆಗಿದೆ? ತುಂಬಾ ಕಡೆಯಲ್ಲಿ ಆಗ್ತಾ ಇದೆ. ಹಿಂದೂಗಳ ಮೇಲೆ ಹಲ್ಲೆ ಆಗ್ತದೆ, ಹಿಂದೂ ಕಾರ್ಯಕರ್ತರು ಕೊಲ್ತಾ ಇದ್ದಾರೆ. ಪಾಪದ ಹುಡುಗ ಮನೆಯಿಂದ ಹೊರಗೆ ಬರುವಾಗ ಕೊಲೆ ಆಗಿ ಆಗ 2 ಗಂಟೆ ಲೈವ್ ಡಿಬೇಟ್ ಗಳನ್ನ ಮಾಡ್ತೀರಿ, ನೀವೇ ಕೂಡ ಬರ್ತೀರಿ, ಕರೆಯನ್ನ ಸ್ಪಂದಿಸ್ತೀರಿ ಹೇಳಿ. ಆಗ ಕೂಡ 2 ಗಂಟೆ ಲೈವ್ ಡಿಬೇಟ್ ಗಳನ್ನ ಮಾಡ್ತೇವೆ. ನೋಡಿ, ನೀವು ಲೈವ್ ಡಿಬೇಟ್ ಮಾಡಿದಾಗ ಜನರು ನೋಡ್ತಾರೆ, ಕಾಲ್ ಅನ್ನು ಮಾಡ್ತಾರೆ. ಮತ್ತೆ ನೀವು ಮಾಧ್ಯಮದವರು ಆ ಒಂದು ಟಾಪಿಕ್ ಅನ್ನ ತಗೊಳ್ಳೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ. ಎಂತೇಳಿ? ಮಾಧ್ಯಮದವರು ಆ ಟಾಪಿಕ್ ಅನ್ನ ತಗೊಳ್ಳೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಮಾಧ್ಯಮದವರು ಟಾಪಿಕ್ ಅಂತ ತಗೊಳ್ತಾ ಇದ್ದಾರೆ. ಆದ್ರೆ ನಾನು ಹೇಳುದೇನಂತ ಹೇಳಿದ್ರೆ, ಇವತ್ತು ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಯಾಕೆ ಇಷ್ಟೊಂದು ವೈಭೀಕರಿಸುವುದಿಲ್ಲ ನೀವು? ಸರ್, ಅದೇ ಟಾಪಿಕ್ ಅನ್ನ ತಗೊಳ್ತಾ ಇರೋದು. ಬಹುಶಃ ನಿಮ್ಗೆ ನನ್ನ ಮಾತೇ ಅರ್ಥ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಅವ್ರು ಹೇಳ್ತಾ ಇದ್ದಾರೆ, ಹಿಂದೂ ಕಾರ್ಯಕರ್ತರ ಕೊಲೆ ಆದಾಗ ಮಾಧ್ಯಮದವರು ಟಾಪಿಕ್ ತಗೊಳ್ಳೋದಿಲ್ಲ ಅನ್ನುವಂಥದ್ದು. ಟಾಪಿಕ್ ಅನ್ನ ತಗೊಳ್ತಾ ಇದೀವಿ ಅಂದ್ರೆ ಅದನ್ನೇ ವೈಭವೀಕರಿಸ್ತೀರಿ ಅಂತ ಹೇಳ್ತಾರೆ. ಇವತ್ತು ಸಮಾಜದಲ್ಲಿ ನಡೆಯುವ ಘಟನೆಗಳು, ಅದು ಹಿಂಸೆ ಇರ್ಬೋದು, ಕೊಲೆ ಆದಾಗ ಕೂಡ ಇವತ್ತು ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಅವರದೇ ಆದ ಒಂದು ಜವಾಬ್ದಾರಿಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಾನು ಕೂಡ ಭಾಗವಹಿಸಿದ್ದೇನೆ. ನನಗೊಂದು ನೆನಪಿದೆ, ಅದು ಮಂಗಳೂರಲ್ಲಿರ್ಬೋದು, ಅದು ಭಟ್ಕಳದಲ್ಲಿ ಇರ್ಬೋದು, ಉತ್ತರ ಕನ್ನಡದಲ್ಲಿ ಇರ್ಬೋದು, ಪರೇಶ್ ಮೇಸ್ತಾ ಇರ್ಬೋದು, ಈಚೆ
ಯಾರೇ ಇರ್ಬೋದು, ನಾನು ಆ ವಿಷಯನ ದೀಪಕ್ ರಾವ್ ಹತ್ಯೆ ಆಗಿರ್ಬೋದು, ಬಶೀರ್ ಹತ್ಯೆ ಆಗಿರ್ಬೋದು, ಬಶೀರ್ ಹತ್ಯೆ ಆಗಿರ್ಬೋದು, ಪ್ರತಿಯೊಂದು ಹತ್ಯೆಗಳ ಬಗ್ಗೆ ಕೂಡ ಅಲ್ತಾಫ್ ಹತ್ಯೆ ಇರ್ಬೋದು, ಯಾವುದೇ ಹತ್ಯೆಗಳಾದಾಗ ಮಾಧ್ಯಮದವರು ನಮ್ಮನ್ನು ಕರೆಸಿ ಅದ್ರ ಬಗ್ಗೆ ಕೂಲಂಕುಷವಾಗಿ ನಮ್ಮ ಹತ್ರ ಏನು ಎಲ್ಲ ನಮ್ಮ ಹತ್ರ ಮಾತಾಡಿಸ್ತಾರೆ. ಯಾವ ರೀತಿಯಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳಿ ಮಾತಾಡಿಸಿದೆ. ಮಾಧ್ಯಮದ ಮೇಲೆ ಗೂಬೆ ಕೂರಿಸೋದು ನಾವು ಸರಿಯಲ್ಲ. ಇವತ್ತು ಮಾಧ್ಯಮ ಕೂಡ, ಇವತ್ತು ಸ್ಪಂದನದವರು ಎರಡೂ ಸಮುದಾಯದವರು ಏನು ಇವತ್ತು ಮಾಡಿದ್ದಾರೆ ಅದನ್ನು ತೋರಿಸಿದ್ದಾರೆ. ಒಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಪ್ರಜ್ವಲ್ ಅಂತ. ಪ್ರಜ್ವಲ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಗಳೂರಿಂದ. ಮಂಗಳೂರಿಂದ. ಹೇಳಿ, ನೈತಿಕ ಪೊಲೀಸ್ಗಿರಿಯ ಕುರಿತು ವಿಚಾರ ಮಾಡ್ತಾ ಇದ್ವಿ, ಆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಏನ್ ಹೇಳ್ತೀರಾ ಈ ಬಗ್ಗೆ? ಅಲ್ಲ, ಹಿಂದೂಗಳಿಗೆ ಇದಾದಾಗ ನೀವು ಈ ತರ ಚರ್ಚೆ ಮಾಡುದಿಲ್ಲ, ಖಾಲಿ ಹೇಳಿ ಹೇಳಿ ಹೇಳಿ. ಇಲ್ಲಿ ಹಿಂದೂಗಳ ಮೇಲೆ ಎಷ್ಟು ಜನ ಇದು ಮಾಡ್ತಾರೆ ಅದು ನೀವು ಒಂದು ಮೀಡಿಯಾದಲ್ಲಿ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಸರ್. ಇವತ್ತು ಶಿವಮೊಗ್ಗದಲ್ಲಿ ಆದ ಘಟನೆ ಯಾರು? ಹಿಂದೂಗಳ ಮೇಲೆ ಮುಸ್ಲಿಮರು. ಕರೆ ಕಟ್ ಆಯ್ತು. ಯಾರೇ ಕೂಡ ಕರೆ ಮಾಡೋದಾದ್ರೆ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ತನ್ನಷ್ಟಕ್ಕೆ ಲೈನ್ಗಳು ಕಟ್ ಆಗುತ್ತೆ. ಎಸ್, ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಬಹುಶಃ ಸಾಕಷ್ಟು ಬಾರಿ ಆ ಬಗ್ಗೆ ಚರ್ಚೆಯನ್ನ ಮಾಡಿದೀವಿ. ಮಾಧ್ಯಮ ತನ್ನದೇ ಆದಂತಹ ಜವಾಬ್ದಾರಿಯನ್ನ ನಿಭಾಯಿಸಿದೆ. ಈ ಬಗ್ಗೆ ಚರ್ಚೆಯನ್ನ ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನೈತಿಕ ಪೊಲೀಸ್ಗಿರಿಗೆ ಕೊನೆಯೆಂದು ಈ ವಿಚಾರದ ಕುರಿತು ನಾವಿತ್ತು ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಜೊತೆ ಜನಾರ್ದನ್ ಭಂಡಾರ್ಕರ್ ಅವರಿದ್ದಾರೆ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕೆಳಬಂದಂತಹ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ಬಹುಶಃ ಭಾರತ ಮುಂದುವರಿತಾ ಇದೆ ಅನ್ನುವಂತಹದ್ದು ಎಲ್ಲೋ ಒಂದು ಕೇಳಿ ಬರ್ತಾ ಇದೆ. ಹಾಗೇನೆ ಬುದ್ಧಿವಂತರ ಜಿಲ್ಲೆ ನಮ್ಮ ಉಡುಪಿ ಹಾಗೂ ಮಂಗಳೂರು, ಇಲ್ಲಿ ಅನೇಕ ಕೋಮುಗಲಭೆಗಳಾಗುತ್ತೆ. ಈಗ ಬಿಡಿ, ಕೋಮುಗಲಭೆ ವಿಚಾರವನ್ನ ನಾವಿಲ್ಲಿ ಎತ್ತುತ್ತಾ ಇಲ್ಲ. ಆದ್ರೆ ಈ ನೈತಿಕ ಪೊಲೀಸ್ಗಿರಿ ಕೇವಲ ಮಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಶಿವಮೊಗ್ಗಕ್ಕೂ ಕೂಡ ಹೋಗಿದೆ. ಸೊ ಎರಡೂ ಒಂದು ಧರ್ಮದವರು ಈ ರೀತಿಯಾದಂತಹದ್ದು ಕಾನೂನನ್ನ ಕೈಗೆತ್ತಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಜಕ್ಕೂ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಬರುವಂತಹ ಪ್ರಜಾಪ್ರಭುತ್ವಗಳು ಒಂದು ಕಾನೂನಿಗೆ ಬರುವಂತಹ ಒಂದು ಪ್ರಜೆಗಳು ನಾವು. ಸೊ ಭಾರತದ ಪ್ರಜೆಗಳಾಗಿ ನಮ್ಗೆ ನಮ್ಮ ಕರ್ತವ್ಯಗಳು ಇರುತ್ತೆ, ಹೀಗೆಲ್ಲ ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದು. ಆದ್ರೆ ನಾವೊಂದು ಪ್ರಜೆಯಾಗಿ ಎಲ್ಲೋ ಒಂದು ಕಡೆ ಧರ್ಮದ ಹೆಸರಿನಲ್ಲಿ ಈ ರೀತಿಯಾದಂತಹ ಕಾನೂನನ್ನ ಕೈಗೆತ್ತಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಧಾರ್ಮಿಕ ಗುರುಗಳು ಕೂಡ, ಎಲ್ಲ ಧರ್ಮದ ಧಾರ್ಮಿಕ ಗುರುಗಳು ಕೂಡ ತಮ್ಮ ಧರ್ಮದವರು ಹೇಗಿರಬೇಕು, ತಮ್ಮ ಈ ರೀತಿ ರಿವಾಜುಗಳ ಬಗ್ಗೆ ಕೂಡ ಅವರು ಮನದಟ್ಟು ಮಾಡುವ ಕೆಲಸ ಕಾರ್ಯಗಳು ಬೇಕು. ಇವತ್ತು ಕಾನೂನಿಂದಲೇ ಅಥವಾ ಘರ್ಷಣೆಯಿಂದಲೇ ಮನುಷ್ಯ ಬದಲಾಗ್ತಾನೆ ಹೇಳೋದು ಸುಳ್ಳು. ನಾವು ನಮ್ಮ ಜೀವನದಲ್ಲಿ ನೋಡಿದ ಹಾಗೆ, ಅನುಭವಿಸಿದ ಹಾಗೆ ಜೀವನವನ್ನು, ಅದು ಸುಳ್ಳು. ಯಾವುದೇ ಒಂದು ವಿಷಯಗಳಿರ್ಬೋದು, ಇವತ್ತು ಸ್ವಚ್ಛತೆ ಬಗ್ಗೆ ಇರ್ಬೋದು, ನಾವು ಎಣಿಸಿದರೆ ನಾನು ಮನಸ್ಸು ಮಾಡಿದರೆ ಮಾತ್ರ ಆಗ್ತದೆ ಅದು ಮಾಡಲಿಕ್ಕೆ, ಪ್ರತಿಯೊಬ್ಬರು ಕೂಡ. ನಾನು ಇನ್ನೊಬ್ಬರಿಗೆ ಹೇಳೋದು, ನಾನು ಬೇರೆ ಮಾಡೋದಾದರೆ ಖಂಡಿತ ಆಗೋದಿಲ್ಲ. ಇವತ್ತು ಕಾನೂನುಗಳು, ಕಟ್ಟಳೆಗಳು ಅದೆಲ್ಲ ನಮಗೆ ಬೇಕು. ಅದು ನಾವೇ ಅದನ್ನು ನಿರ್ಧರಿಸೋದು. ನಮ್ಮ ಜನಪ್ರತಿನಿಧಿಗಳೇ, ಅದು ವಿಧಾನಸಭೆಗಳಾಗಲಿ ಇರ್ಬೋದು, ಅದು ಲೋಕಸಭೆಯಲ್ಲಿರ್ಬೋದು, ನಮ್ಮ ಜನಪ್ರತಿನಿಧಿಗಳೇ ಅದನ್ನು ಆಯ್ಕೆ ಮಾಡಿದಲ್ವೇ, ನಮ್ಮದೇ ಅಲ್ವೇ ಆ ಕಾನೂನುಗಳು. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಈ ರೀತಿಯ ನೈತಿಕ ಗುಂಡಾಗಿರಿ, ಅನೈತಿಕ ಗುಂಡಾಗಿರಿ ಮಾಡೋದುಂಟಲ್ವ, ಇದು ಸಮಾಜದಲ್ಲಿ ಎಷ್ಟು ಸರಿ ಅಂತ ಅವ್ರ ಪ್ರಶ್ನೆ ತಮ್ಮಿಂದಕ್ಕೆ ಹಾಕ್ಕೊಳ್ಬೇಕಾಗ್ತದೆ. ಇವತ್ತು ತಿಳಿಯಾಗಿರುವಾಗ, ಯಾವುದೋ ಒಂದು ದೊಡ್ಡ ಘಟನೆ ನಡೆದು ತಿಳಿಯಾಗಿ ಒಂದು ರೀತಿಯಲ್ಲಿ ಚುನಾವಣಾ ಅಖಾಡಕ್ಕೆ ಇವತ್ತು ರಂಗೇರುತ್ತಾ ಇರುವಾಗ ಈ ರೀತಿಯ ಘಟನೆಗಳು ಚುನಾವಣೆಯ ಪ್ರಕ್ರಿಯೆ ಮೇಲೆ ಕೂಡ ನಾಳೆ ಕರಿನೆರಳು ಬೀರುವ ಸಾಧ್ಯತೆಗಳಿವೆ. ಬೇರೆ ಬೇರೆ ಪಕ್ಷಕ್ಕೆ ಬೇರೆ ಬೇರೆ ರೀತಿಯ ಈ ರೀತಿಯ ರಿಸಲ್ಟ್ಗಳು ಕೂಡ ಬರುವ ಸಾಧ್ಯತೆಗಳಿವೆ. ಮತ್ತು ಇವತ್ತು ಏನೇ ಆಗಲಿ, ಒಂದು ಹೆಣ್ಣಿನ ಮೇಲೆ, ಇವತ್ತು ಭಾರತದಲ್ಲಿ ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದು ಅದು ಅಪರಾಧವೇ. ಇವತ್ತು ಪ್ರಪಂಚದಲ್ಲಿ ಬೇರೆ ಬೇರೆ ಕಾನೂನುಗಳು ಇರ್ಬೋದು. ಇವತ್ತು ಕಳ್ಳತನ ಮಾಡಿದವನಿಗೆ ಕೈ ಕಡಿಯೋದು, ಅದು ತಲೆ ಕಡಿಯೋದು, ಈ ರೀತಿಯ ಕಾನೂನುಗಳು ಬೇರೆ ಬೇರೆ ಕಡೆ ಇವೆ.
ಮುಸ್ಲಿಂ ರಾಷ್ಟ್ರಗಳಿದೆ, ಅಲ್ಲಿ ಇದೆ ಕ್ರೈಮೇ ಇಲ್ವೇ, ಅಲ್ಲಿ ಅಪರಾಧವೇ ಇಲ್ವೇ? ಖಂಡಿತ ಇದೆ, ಇಲ್ಲಿಗೆ ಇರೋದಕ್ಕಿಂತ ಜಾಸ್ತಿ ಇದೆ ಭಾರತದಲ್ಲಿ. ಇವತ್ತು ನೀವು ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ನೋಡಿರ್ಬೋದಲ್ವಾ, ಇವತ್ತು ಜೈಲುಗಳಲ್ಲಿ ಎಷ್ಟು ಜನ ಇದ್ದಾರೆ ಹೇಳಿದರೆ, ಜೈಲುಗಳಲ್ಲಿದ್ದಾರೆ ಜನರ ಸಾಂದ್ರತೆಯ ಪ್ರಕಾರ ಹೇಳಿದ್ರೆ ಭಾರತದ ಲೀಸ್ಟಲ್ಲಿದೆ. ಅದೇ ಬೇರೆ ಬೇರೆ ದೇಶದ ರಾಷ್ಟ್ರ, ನಂಗೆ ಅಗತ್ಯ ಇಲ್ಲ ಅದು ಹೇಳಲಿಕ್ಕೀಗ, ಬೇರೆ ಬೇರೆ ರಾಷ್ಟ್ರಗಳು ಮುಂಚೂಣಿಯಲ್ಲಿವೆ. ಇಲ್ಲಿ ನಾವು ಪ್ರಜಾಪ್ರಭುತ್ವದ ಆಧಾರದಲ್ಲಿ ಸೌಮ್ಯ ರೀತಿಯಲ್ಲಿವೆ ನಮ್ಮ ಕಾನೂನುಗಳು, ತುಂಬ ಕಠಿಣ ಇಲ್ಲ. ಸ್ವಂಕಾರ ಇದೆ ಸರ್. ಹಲೋ ಹಲೋ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ತಮ್ಮ ಹೆಸರು? ಖಲೀಲ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಳ್ಳಾಲದಿಂದ. ನೈತಿಕ ಪೊಲೀಸ್ ಗಿರಿಯ ವಿಚಾರದ ಕುರಿತು ಚರ್ಚೆ ಮಾಡ್ತಾ ಇದ್ವಿ, ಹೇಳಿ ನಿಮ್ಮ ಅಭಿಪ್ರಾಯವನ್ನ. ಈಗ ಎರಡು ಕರೆ ಬಂದಿತ್ತಲ್ಲ ಮ್ಯಾಮ್, ಪ್ರಜ್ವಲ್ ಮತ್ತು ಸುನೀಲ್ ಅಂತೇಳಿ, ಆಗ್ತಾ ಇದ್ದದ್ದು ನೈತಿಕ ಪೊಲೀಸ್ ಗಿರಿಯ ವಿಷಯದಲ್ಲಿ. ಆದ್ರೆ ಅಲ್ಲಿ ಅವರು ಜಾತಿ ವಿಷಯ ತಂದ್ರು, ಹಿಂದೂ ಮುಸ್ಲಿಂ ಅಂತೇಳಿ. ಆದ್ರೆ ಹಿಂದೂಗಳ ಸಮಸ್ಯೆ ಬಂದಾಗ ಇದೇ ಮಾತನಾಡಿದವರು ಮತ್ತು ಇವರ ಪಕ್ಷ ಯಾವುದು ಇವರಿಗೆ ನೇತೃತ್ವ ನೀಡ್ತಾ ಇದೆ, ಅವರು ಯಾರು ಇಲ್ಲಿ ತನಕ ಇದು ಮಾಡ್ಲಿಲ್ಲ. ಮೊನ್ನೆ ಪಂಪಲ್ನಲ್ಲಿ ತಾರನಾಥ್ ಎಂಬ ಕಾರು ಟ್ಯಾಕ್ಸಿ ಡ್ರೈವರಿಗೆ ಅವರು ಬಡ್ಡಿಗೆ ಕಿರುಕುಳ ಕೊಟ್ಟರು ಬಜರಂಗ ದಳದವರು, ತಾರನಾಥ್ ಅಂತೇಳಿ. ಅವರ ಸಾವಿಗೆ ಬಜರಂಗ ದಳ ಆಗ್ಲಿ ಬಿಜೆಪಿ ಆಗ್ಲಿ ಯಾವ್ದು ಪ್ರತಿಭಟನೆ ಮಾಡ್ಲಿಲ್ಲ. ಇದ್ದು ಬಡ್ಡಿ ಕೊಟ್ಟವನು ಇಂದು ತಗೊಂಡವರು ಇಂದು, ಜಾತಿ ವಿಷಯ ಬರಲಿಲ್ಲ. ವಿನಾಯಕ ಬಾಲಿಗಿನದ ಹತ್ಯೆ ಆಯ್ತು, ಆಗ ಇವರು ಏನು ಮಾಡ್ಲಿಲ್ಲ. ಹರೀಶ್ ಪೂಜಾರಿ ಅದಾಯ್ತು, ಆಗ ಅವರೆಲ್ಲ ಹಿಂದೂಗಳಲ್ವಾ. ಕೇವಲ ಜಾತಿ ಹೆಸರಿನಲ್ಲಿ ಯಾವುದಕ್ಕೂ ಜಾತಿಯ ಬೆಲೆ ಕಟ್ಟಿ ಉಂಟಲ್ಲ, ಇವರು ವೋಟ್ ಬ್ಯಾಂಕ್ ಮಾಡುದು ಇವತ್ತು ಉದ್ದೇಶ. ನಾವಿವತ್ತು ಚರ್ಚೆ ಮಾಡ್ತಾ ಇರುವಂತ ವಿಷಯ ನೈತಿಕ ಪೊಲೀಸ್ ಗಿರಿ, ಅದೇ ಕರೆಕ್ಟ್. ಆದ್ರೆ ಆ ವಿಷಯ ಬಿಟ್ಟು ಇವರು ಹಿಂದೂಗಳ ಅನ್ಯಾಯದಾಗ ಯಾರು ಮಾತಾಡುದಿಲ್ಲ. ಇವರೆಲ್ಲ ಹಿಂದೂಗಳಲ್ಲ ಮೇಡಮ್, ನೀವೇ ಕೇಳಿ, ಮಾಧ್ಯಮದವರಿಗೆ ನೀವೇ ಕೇಳ್ಬೇಕು ಅವ್ರ ಹತ್ರ ಮಾತಾಡುವಾಗ. ನಿಮ್ಮ ಅಭಿಪ್ರಾಯ ಏನು ಖಲೀಲ್ ಅವರೇ? ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಸರಿನಾ ತಪ್ಪಾ? ತಪ್ಪು, 100% ತಪ್ಪು. ಇಂಥವರಿಗೆ ಜಾಮೀನು ಇಲ್ಲದೆ ಇದು ಕೇಸು ಮಾಡ್ಬೇಕು ಬೇಲ್ನಲ್ಲಿ, ಅಂತವರಿಗೆ ಒಳಗೆ ಹಾಕಿಸ್ಬೇಕು, ಆಗ ಮಾತ್ರ ಸರಿಯಾಗುದಿಲ್ಲ. ಸರ್, ಒಂದು ಧರ್ಮದಲ್ಲಿ ಕಾಲೇಜಿಗೆ ಹುಡುಗಿ ಹೋಗ್ತಾ ಇದ್ದಾಳೆ ಇನ್ನೊಂದು ಧರ್ಮದ ಹುಡುಗನ ಜೊತೆ, ಹೌದು. ಸೊ ಇದ್ರಲ್ಲಿ ಏನ್ ತಪ್ಪಿದೆ? ಸೆಮಿನಾರ್ಗೆ ಹುಡುಗಿ ಅವರು ಹೋಗುದು ಕಲಿಯೋದು ಎಲ್ಲ ನೋಡುವವರ ಕಣ್ಣಿನಲ್ಲಿ ಇರುದು. ಇವರು ಬೇರೆ ಅಪಾರ್ಥ ಕಲ್ಪಿಸಿ ಅವರ ಕೈಲಿದ್ದ ಮೊಬೈಲ್ ಶೂ ನೋಡಿ ಅಟ್ಯಾಕ್ ಮಾಡುದು. ಯಾವುದೇ ಕೆಲಸ ಇಲ್ಲದವರು ಮಾಡೋ ಕೆಲಸ ಅದು. ಉದ್ಯೋಗ ಇಲ್ಲದೆ ಅಪಾಪೋಲಿಯಾಗಿ ತಿರುಗುತ್ತಾರಲ್ಲ ಅಂತವ್ರು ಮಾಡುದು, ಅವರಿಗೆ ಅದೇ ವಾಚ್ ಮಾಡುದು ಕೆಲಸ, ಬೇರೆ ಏನಿಲ್ಲ. ಅವರು ಶಾಲೆಗೆ ಕಲೀಲಿಕ್ಕೆ ಹೋಗುದು, ಅಲ್ಲ ಉದ್ಯೋಗಕ್ಕೆ ಹೋಗ್ತಾರೆ, ಅವರಿಗೆ ಫಾಲೋ ಮಾಡುದು, ಇದೇ ಕೆಲಸ ಇವರಿಗೆ, ಬೇರೆ ಅಂತವರಿಗೆ ಬೆಜ್ಜಮೀನು ಕೇಸ್ ಹಾಕಿದ್ರೆ ಒಳಗೆ ಹಾಕಿದ್ರೆ ಸರಿ ಆಗ್ತದೆ. ಸುಮ್ಮನೆ ಯಾವುದೇ ಚರ್ಚೆ ಅದಕ್ಕೆ ಇದು ಮಾಡಿ ಪ್ರಯೋಜನ ಇಲ್ಲ. ಸುಮ್ಮನೆ ಅಂತ ಕಾನೂನು ಬೇಕು, ಅಂತ ಕಾನೂನು ಮಾಡ್ಲಿಕ್ಕೆ ಇಲ್ಲಿ ಅಧಿಕಾರಿಗಳು ಸಿದ್ಧರಿಲ್ಲ ಅಷ್ಟೇ. ಧನ್ಯವಾದಗಳು ಖಲೀಲ್ ಅವರೇ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡಿದಕ್ಕೆ. ಖಲೀಲ್ ಅವರು ನೇರ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು. ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ತಪ್ಪು ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಯಾವುದೇ ಧರ್ಮದ ಒಂದು ಹುಡುಗನ ಜೊತೆ ಹೋಗುವಂಥದ್ದು ತಪ್ಪು ಅನ್ನುವಂಥದ್ದು ಪ್ರಪಂಚದಲ್ಲಿ ಬಹಳಷ್ಟು ಏನು ಅನೈತಿಕ ಕೆಲಸಗಳಾಗ್ತದೆ, ವೇಶ್ಯಾವಾಟಿಕೆ ಅಂತಹದ್ದು, ಹಾಗೆ ವಿವಾಹ ಮಾಡ್ಕೊಂಡು ಕೂಡ ವಿವಾಹಿತರ ಸಂಬಂಧಗಳು ಇಟ್ಕೊಳ್ಳುವಂಥದ್ದು. ಸೊ ಆವಾಗೆಲ್ಲ ಇವರ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಬರುವುದಿಲ್ವಾ? ಅಥವಾ ಇವರೇನು ತಪ್ಪು ಮಾಡಿಲ್ವಾ? ಅದೇ ಹೇಳಿದಲ್ಲ ನಿಮಗೆ, ಇವತ್ತು ಕೆಲವರು ಈಗ ಈ ರೀತಿಯ ಮಾಡ್ತಾರಲ್ವಾ, ಏನು ಅನೈತಿಕ ಗುಂಡಾಗಿರಿ ಮಾಡ್ತಾರಲ್ಲ, ಇವರು ಎಷ್ಟು ಸಾಚ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರೇನು ತಪ್ಪೇ ಮಾಡದವರಲ್ವಾ? ಇವರೇನು ತಪ್ಪೇ ಮಾಡಿದವರಲ್ವಾ? ನಾನು ಕೇಳ್ತಾ ಇದ್ದೀನಿ, ಇವರಿಗೆ ಹೇಳ್ತೇನೆ, ಇವರೆಷ್ಟು ಸಾಚ ಅಂತ ಇವ್ರು ಹೇಳಿಸ್ಕೊಳ್ಳಿ. ತಪ್ಪು ಮಾಡಿದ್ದವು ಯಾರೂ ಅಲ್ಲ. ಇಲ್ಲ, ಆ ತಪ್ಪನ್ನು ತಿದ್ದಿಕೊಂಡು ಇನ್ನೊಮ್ಮೆ ಆ ತಪ್ಪನ್ನು ಮಾಡಬಾರಂತ ಎಲ್ಲ ಧರ್ಮದಲ್ಲಿ ಹೇಳ್ತಾರೆ. ಕ್ರಿಶ್ಚಿಯನ್ ಧರ್ಮದಲ್ಲಿಯೂ ಹೇಳ್ತಾರೆ, ಇವತ್ತು ಹಿಂದೂ ಧರ್ಮದಲ್ಲೂ ಹೇಳ್ತಾರೆ, ಮುಸ್ಲಿಂ ಧರ್ಮದಲ್ಲೂ ಹೇಳ್ತಾರೆ. ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು KR ಶೆಟ್ಟಿ ಅಂತ. KR ಶೆಟ್ಟಿ ಅವರೇ, ನೈತಿಕ ಪೊಲೀಸ್ ಗಿರಿಯ ಕುರಿತು ಚರ್ಚೆ ಮಾಡ್ತಾ ಇದ್ವಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನೀವು ನೈತಿಕ ಪೊಲೀಸ್ ಗಿರಿ ಅಂತ ಮೀಡಿಯಾದಲ್ಲಿ ಒಂದು ಇಶ್ಯೂ ಮಾಡಿ ಈಗ ಚರ್ಚೆ ಮಾಡ್ತಾ ಇದ್ದೀರಿ. ಖಂಡಿತ. ನಿಮ್ಮ ಪ್ರಕಾರ ನೈತಿಕ ಪೊಲೀಸ್ ಗಿರಿ ಅಂದ್ರೆ ಏನು? ಅದು ನನ್ಗಿಂತ ಬಹಳ ಚೆನ್ನಾಗಿ ಯಾರು ಹಲ್ಲೆ ಮಾಡಿದ್ದಾರೆ ಅಥವಾ ಕಾನೂನನ್ನ ಕೈಗೆತ್ತಿಕೊಂಡವರು ಯಾರು ಅನ್ನುವಂಥದ್ದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬಹುದು. ನೈತಿಕ ಪೊಲೀಸ್ ಗಿರಿ ಅಂತ ಹೇಳ್ತಾ ಇದ್ದೀರಿ, ನೈತಿಕ ಪೊಲೀಸ್ ಗಿರಿ ಅಂದ್ರೆ ಏನು? ನಂಗೆ ಅದ್ರ ವಿವರಣೆ ಸ್ವಲ್ಪ ಬೇಕಿತ್ತು. ಸೊ ಕಾನೂನು ಕೈಗೆತ್ತಿಕೊಳ್ಳುವುದಂದ್ರೆ ಏನು? ನೈತಿಕ ಪೊಲೀಸ್ ಗಿರಿಯ ವಿಷಯ ಕೇಳಿದ್ದು ನಾನು, ಅದಕ್ಕೆ ನೈತಿಕ ಪೊಲೀಸ್ ಗಿರಿ ಅಂದ್ರೆ ಕಾನೂನನ್ನ ತಾವೇ ಕೈಗೆತ್ತಿಕೊಳ್ಳುವಂತಹದ್ದು ವಿಷಯಕ್ಕೆ ನಾನು ಉತ್ತರ ಕೊಡ್ತೇನೆ. ತಾವೇ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹದ್ದಕ್ಕೆ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಕರೀತಾರೆ. ಸಾರ್ವಜನಿಕ ಪ್ರದೇಶಗಳಲ್ಲಿ
ಚಟುವಟಿಕೆಗಳನ್ನು ಮಾಡಿದಾಗ ಕಾನೂನು ಅದಕ್ಕೆ ಸರಿಯಾದ ಉತ್ತರ ನೀಡದೇ ಇದ್ದಾಗ ಅದನ್ನು ನೋಡಿ ಪ್ರಚೋದಿತರಾಗಿ ಮಾಡುವುದನ್ನ ಅನೈತಿಕ ವಿಷಯ ಅಂತ ಹೇಳುವುದಾದ್ರೆ ಅನೈತಿಕ ಸಾರ್ವಜನಿಕ ಪ್ರದೇಶದಲ್ಲಿ ಅನೈತಿಕ ಕೆಲಸಗಳನ್ನು ಮಾಡುದು ಸರಿಯಾ? ಸೊ ಅದಕ್ಕೆ ಆದಂತಹ ಡಿಪಾರ್ಟ್ಮೆಂಟ್ ಇದೆ, ಅವರ ಹೆತ್ತವರಿದ್ದಾರೆ. ಸರಿ, ಡಿಪಾರ್ಟ್ಮೆಂಟ್ ಒಂದು ಸಾರ್ವಜನಿಕ ಪ್ಲೇಸ್ ಅಲ್ಲಿ ಸಾರ್ವಜನಿಕ ಇದಾಗ್ತಿರೋ ಈಗ ತಣ್ಣೀರ್ಬಾವಿನ ಹಿಡ್ಕೊಳ್ಳಿ. ತಣ್ಣೀರ್ಬಾವಿ ಬೀಚಿಗೆ ನೀವು ಒಂದಿನ ನಿಮ್ಮ ಮೀಡಿಯಾ ಇಟ್ಕೊಂಡೇ ಒಂದಿನ ಹೋಗಿ ಅಲ್ಲಿ ಪೊದೆಗಳಲ್ಲಿ ಅಲ್ಲಿ ಇಲ್ಲಿ ಮಾಡ್ತಿರುವಂತ ಕೆಲಸಗಳನ್ನ ಕಾನೂನು ಯಾಕೆ ಅದನ್ನ ನಿಲ್ಲಿಸುದಿಲ್ಲ? ನೀವು ಅದು ಯಾವತ್ತಾದ್ರೂ ಅಥವಾ ನೀವು ಮಾಧ್ಯಮದವರು ಈ ತರ ಒಂದು ಸಾರ್ವಜನಿಕರಾಗಿ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿದ್ದೀರಾ? ಮಾತಾಡ್ಲಿಕ್ಕೆ ಬಿಡಿ. ಹೇಳಿ. ಅದ್ರಿಂದ ರುಚಿಗೆದ್ದು ಯಾರಾದ್ರೂ ದಾಳಿ ಮಾಡಿದಾಗ ಅದನ್ನ ಅನೈತಿಕ ಪೊಲೀಸ್ಗಿರಿ ಅಂತ ಹೇಳಿ ಅದನ್ನ ದೊಡ್ಡ ವಿಷಯ ಮಾಡುವಂತ ನೀವು ಅಲ್ಲಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳನ್ನು ನಿಲ್ಲಿಸುವುದಕ್ಕೆ ನಿಮ್ಮ ಮಾಧ್ಯಮಗಳು ಉಪಯೋಗಿಸಿಕೊಳ್ಳುವುದಿಲ್ಲ. ಅಲ್ಲಿ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಬೇಕಾಗಿರೋದು ಮಾಧ್ಯಮಗಳಿಗೆ ಬೇಕಾಗಿರೋದು TRP ಯ ತೀಟೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ನಾನು TRP ವಿಷಯಕ್ಕೆ ಬಂದಿಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. TRPಗೋಸ್ಕರ ಮಾಡ್ತಿರೋ ನಾನು TRP ವಿಷಯ ಮಾತಾಡಿಲ್ಲ. ಸರಿ, ತಣ್ಣೀರ್ಬಾವಿಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಮತ್ತೊಂದು ಹುಡುಗಿ ಕಾಲೇಜಿಗೆ ಹೋಗ್ತಾ ಇದ್ರು. ಇದೇ ತಣ್ಣೀರ್ಬಾವಿ ಬೀಚ್ ಅಥವಾ ಪನಂಬೂರ್ ಬೀಚ್ ಆಸ್ಪಾಸನ್ನ ಇಟ್ಕೊಳ್ಳಿ. ಒಂದು ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ನಿಮ್ಮ ಮಾಧ್ಯಮದವರು ಲೈವ್ ಪ್ರೋಗ್ರಾಮ್ ಅನ್ನು ಮಾಡಿ ಅಲ್ಲಿ ಆಗ್ತಿರುವಂತ ಏನ್ ಅನೈತಿಕ ಚಟುವಟಿಕೆಗಳಿದೆ ಅದನ್ನ ನಿಲ್ಲಿಸಕ್ಕೆ ನಿಮ್ಮಿಂದ ಸಾಧ್ಯನಾ? ನೀವು ಸಾರ್ವಜನಿಕರಾಗಿ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಯಾವತ್ತಾದ್ರೂ ಪೊಲೀಸರಿಗೆ? ಯಾವತ್ತಾದ್ರೂ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಸರಿ, ಅಲ್ಲಿ ಯಾವತ್ತಾದ್ರೂ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ತಣ್ಣೀರ್ಬಾವಿ ಬೀಚ್ ಏನಿದೆ ಅಲ್ಲಿ ಕರಾವಳಿ ಮೀಸಲು ಪಡೆ ಆಗಿರ್ಬಹುದು ಅಥವಾ ಅಲ್ಲಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗಿರ್ಬಹುದು ಅಲ್ಲಿ ಇದು ಮಾಡ್ತಾ ಇದೆ. ಎಷ್ಟು ಅಲ್ಲಿಂದ ಸಾರ್ವಜನಿಕರಿಂದ ಕಂಪ್ಲೇಂಟ್ ಹೋದ್ರು ಅದ್ರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಯಾರು ಪೊಲೀಸ್ನವ್ರು ಕ್ರಮ ಕೈಗೊಳ್ತಾ ಇಲ್ಲ? ಪೊಲೀಸ್ನವರದ್ದು ಬಿಟ್ಬಿಡಿ. ಈಗ ನೀವು ಮಾಧ್ಯಮಗಳು ಈಗ ಅಲ್ಲಿ ಹುಡುಗರು ಯಾರು ಹೊಡೆದ್ರು ಅನ್ನೋದನ್ನ ನೀವು ವಿಚಾರವಾಗಿ ಮಾತಾಡ್ತೀರಾ? ಅಲ್ಲಿ ಅನೈತಿಕ ಚಟುವಟಿಕೆಗಳು ಆಗ್ತಾ ಇದೆ ಅದ್ರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ದಯವಿಟ್ಟು ನನಗೆ ಮಾತಾಡ್ಲಿಕ್ಕೆ ಬಿಡಿ ಸರ್. ನೀವು ನಿಮ್ಮ ಮಾಧ್ಯಮಗಳ ಕೆಲಸ ಏನು? ಏನ್ ಅನೈತಿಕ ನಮ್ಮ ಜವಾಬ್ದಾರಿಯನ್ನ ನಾವು ನಿರ್ವಹಿಸ್ತಾ ಇದ್ದೀರಿ. ದಯವಿಟ್ಟು ನನಗೆ ಮಾತಾಡ್ಲಿಕ್ಕೆ ಬಿಡಿ. ನೀವು ಸಾರ್ವಜನಿಕರಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಅದನ್ನ ಕಾನೂನಿನ ಗಮನಕ್ಕೆ ತರುವಂತದ್ದು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಸಾರ್ವಜನಿಕರಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನೀವು ನನ್ನ ಪ್ರಶ್ನೆಗೆ ಉತ್ತರ ಹೌದಾ ಇಲ್ವಾ? ಇಟ್ಕೊಂಡು ಆಟ ಆಡೋ ನೀವು ಅಲ್ಲ, ಆಟ ಆಡೋದಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಸಾರ್ವಜನಿಕರಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದಾ ಇಲ್ವಾ? ಎಸ್ ಆರ್ ನೋ? ಐ ವಾಂಟ್ ಎಸ್ ಆರ್ ನೋ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ, ನಿಜ. ಏನ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕಾನೂನನ್ನ ಯಾಕೆ ಕೈಗೆತ್ತಿಕೊಂಡ್ರಿ? ಕಾನೂನಿಗೆ ನೀವು ಕಾನೂನನ್ನ ಯಾಕೆ ಕೈಗೆತ್ತಿಕೊಂಡ್ರಿ? ನಿಮ್ಗೆ ಯಾವ ಅಧಿಕಾರ ಇದೆ? ಅಧಿಕಾರ ಕೊಟ್ಟವರಾರು? ಮಾಧ್ಯಮಗಳು ನಿಮ್ಗೆ ಅಲ್ಲಿ ಈಗ ಹೊಡೆದದ್ದನ್ನ ನೀವು ಇಷ್ಟು ದೊಡ್ಡ ವಿಚಾರವಾಗಿ ನಿಮ್ಗೆ ಕಾನೂನು ಕೈಗೆತ್ತಿಕೊಂಡು ಅಧಿಕಾರ ಕೊಟ್ಟವ್ರು ಯಾರು? ನಿಮ್ ಸಂವಿಧಾನ ಹೇಳಿದೆಯಾ? ಅನೈತಿಕ ಚಟುವಟಿಕೆ ಆದ್ರೆ ನೀವು ಹೋಗಿ ಗೂಂಡಾಗಿರಿ ಮಾಡಿ ಅನ್ನುವಂಥದ್ದು ಸಂವಿಧಾನದಲ್ಲಿ ಉಲ್ಲೇಖ ಇದೆಯಾ? ನೀವು ಪ್ರಜೆಯಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿದ್ದೀರಾ? ಉತ್ತರ ಕೊಡಿ ಸರ್. ಪ್ರಜೆಯಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿದ್ದೀರಾ? ಪ್ರಜೆಯಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿದ್ದೀರಾ? ಅನೈತಿಕ ಚಟುವಟಿಕೆ ಆದಾಗ ಸಾರ್ವಜನಿಕರಾಗಿ ನಾವು ಮಾಡುವಂತಹ ಕರ್ತವ್ಯವೇನು? ಅದಕ್ಕಾದಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿದೆ, ಹೋಗಿ ಕಂಪ್ಲೇಂಟ್ ಕೊಡುವಂತದ್ದು. ನೀವು ಮಾಡಿದೀರಾ? ಮಾಡಿಲ್ಲ. ಹೋಗಿ ಗೂಂಡಾಗಿರಿ ಮಾಡಿರುವಂತದ್ದು, ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡಿರುವಂತದ್ದು, ಇದನ್ನ ಸಮರ್ಥಿಸಿಕೊಳ್ತಿರಲ್ಲ? ನಿಮ್ಮ ಮನೆಯ ಹುಡುಗಿಯರ ಮೇಲೆ ಈ ರೀತಿಯಾಗಿ ದಾಳಿ ಮಾಡಿದ್ರೆ ನೀವು ಸುಮ್ನೆ ಇರ್ತೀರಾ? ಇಂಥ ವಿಷಯಗಳ ವಿಡಿಯೋಸ್ಗಳನ್ನ ವೈರಲ್ ಮಾಡ್ತಿರಲ್ಲ, ನಾಳೆ ನಿಮ್ಮ ಮನೆಯಲ್ಲಿ ಆದ್ರೆ ನೀವು ಸುಮ್ನೆ ಇರ್ತೀರಾ? ವಿಡಿಯೋಗಳು ವೈರಲ್ ಆದಾಗ ಎಷ್ಟು ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ? ಕದಾಡ್ತಾ ಇರುವಂತವರು ನೀವು ಮಾಧ್ಯಮದವರಿಗೆ ಯಾಕೆ ಹೇಳ್ತೀರಿ ಸರ್? ಸಾರ್ವಜನಿಕರಾಗಿ ನಿಮ್ಮ ಕರ್ತವ್ಯವನ್ನೇ ನೀವು ಮಾಡ್ತಾ ಇಲ್ಲ, ಗೂಂಡಾಗಿರಿ ಮಾಡ್ತಿರಲ್ಲ. ಹೋಗಿ ನೀವ್ ಯಾಕೆ ಅದನ್ನ ಎತ್ತಿ ತೋರಿಸೋದಿಲ್ಲ? ಯಾವ್ದನ್ನ ಎತ್ತಿ ತೋರಿಸೋದು? ಪ್ರತಿಯೊಂದು ಟಾಪಿಕ್ ನಾವು ತಗೊಳ್ತೀವಿ. ನೀವು ಇಶ್ಯೂ ಮಾಡೋರು ನೀವು ಅಲ್ಲಿ ಯಾವ್ದು ಇಶ್ಯೂ ಸರ್? ಇದು ಇಶ್ಯೂ ಅಲ್ವಾ? ಇದು ಇಶ್ಯೂ ಅಲ್ವಾ? ನನಗ್ ಹೇಳಿ, ಇದು ಇಶ್ಯೂ ಅಲ್ವಾ? ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ನಾನು ಅನೈತಿಕ ಚಟುವಟಿಕೆ. ಹೌದು ಸರ್, ನೀವು ನೋಡಿದಿರಲ್ಲ. ನೀವು ಸಾರ್ವಜನಿಕರಾಗಿ ನೀವೇನಾದ್ರೂ ಅದಕ್ಕೆ ಕಾನೂನಾತ್ಮಕವಾಗಿ ಏನಾದ್ರೂ ಅದರ ರೂಲ್ಸ್ ಅನ್ನ ಫಾಲೋ ಮಾಡಿದೀರಾ? ನೀವು ಸಾರ್ವಜನಿಕರಲ್ವಾ? ನಿಮ್ಮ ಜವಾಬ್ದಾರಿ ನೀವು ನಿಭಾಯಿಸಿದ್ದೀರಾ? ನಾನು ಪದೇ ಅದನ್ನ ಕೇಳ್ತಾ ಇರೋದಲ್ವಾ? ಸರಿ, ಸಾರ್ವಜನಿಕರು ಅದರ ಜವಾಬ್ದಾರಿ ನಿಭಾಯಿಸಿಲ್ಲ. ಇಟ್ಕೊಳ್ಳಿ. ಆಯ್ತು, ಮುಂದೆ ಹೇಳಿ. ಪ್ರಜಾಪ್ರಭುತ್ವದ ಒಂದು ಅಂಗವಾದಂತಹ ಪತ್ರಿಕಾ ಮಾಧ್ಯಮ. ನೀವೀಗ ಸ್ಪಂದನ ಟಿವಿ ಅವರು ಈಗ ಬೆಳಿಗ್ಗೆಯಿಂದ ಅನೈತಿಕ ಪೊಲೀಸ್ಗಿರಿ ಅಂತ ಏನ್ ಹೇಳ್ತಾ ಇದ್ದೀರಿ, ಅಲ್ಲಿ ನಡೆಯುತ್ತಿರುವಂತಹ ಅನೈತಿಕ ಚಟುವಟಿಕೆಗಳನ್ನ ಸಾರ್ವಜನಿಕರ ಅಥವಾ ಇಲಾಖೆಯ ಅಥವಾ ಸರ್ಕಾರದ ಗಮನಕ್ಕೆ ತರುವ ಕೆಲಸವನ್ನ ಕೂಡ ಕರ್ತವ್ಯ ಮಾಡ್ತೀರಿ. ಇದನ್ನ ಮಾಡಕ್ಕಾಗಲ್ವಾ? ಪೊಲೀಸ್ ಕಂಪ್ಲೇಂಟ್ ಹೋಗಿ ನಿಮ್ಗೆ ಕೊಡಕ್ಕಾಗಲ್ವಾ?
ಹಾಗಾದ್ರೆ ಗೂಂಡಾಗಿರಿಗಳನ್ನ ಮಾಡ್ತೀರಿ, ಇದು ನಮ್ಮ ಕರ್ತವ್ಯ ಅಂತೀರಿ. ಸಾರ್ವಜನಿಕ ಪ್ಲೇಸ್ ಅಲ್ಲಿ ಅಸಭ್ಯವಾಗಿ ನಡೆದುಕೊಂಡ್ರೆ ಅಥವಾ ಅನೈತಿಕ ಚಟುವಟಿಕೆಗಳಾಗ್ತಿದ್ರೆ ನಿಮ್ಮ ಕರ್ತವ್ಯವಿಲ್ವಾ? ನಿಮ್ಗೆ ಬೇಕಾದಂತ ವಿಷಯಗಳು ಎಷ್ಟೋ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಇದು ಕೂಡ ಬೇಕಾದಂತದೆ ಸರ್, ಇದು ಕೂಡ ಬೇಕಾದಂತೆ. ನಿಮ್ಗೆ ಬೇಡವಾಗಿರ್ಬೋದು, ನೀವು ನಾಳೆ ಹಲ್ಲೆ ಮಾಡ್ತೀರಿ ಹೋಗ್ತೀರಿ, ಆ ಒಂದು ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ? ಒಂದು ಕಿಂಚಿತ್ತಾದ್ರೂ ಕಾಳಜಿ ಇದೆಯಾ ನಿಮ್ಗೆ? ಕಿಂಚಿತ್ತಾದ್ರೂ ಕಾಳಜಿ ಇದೆಯಾ? ಅಲ್ಲಿ ಬಂದು ವಿಷಯ ಮಾಡ್ತೀರಾ? ಸಿಟಿ ಸೆಂಟರ್ ಮಾಲ್ ಬಳಿ ಸಂಜೆ ಹೊತ್ತಿಗೆ ಬನ್ನಿ, ಅಲ್ಲಿ ಹುಡುಗಿಯರು ನಡೆದಾಡಿಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿ ಅವರ ಕೈ ಎಳೆದು ಹೋಗುವಂತ ಪರಿಸ್ಥಿತಿಗಳನ್ನ ಮತ್ತೊಂದು ಜಿಹಾದಿಗಳು ಅಲ್ಲಿ ಮಾಡ್ತಾ ಇದ್ದಾರೆ. ನೀವು ಅದಕ್ಕೆ ಕಾನೂನಿದೆ ಸರ್, ಕಾನೂನಿದೆ. ಪೊಲೀಸ್ ಕಂಪ್ಲೇಂಟ್ ಕೊಡಿ ನಿಮ್ಮ ಮೇಲೆ, ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಧರ್ಮದ ಯಾವ್ದಾದ್ರು ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ರೆ, ಲವ್ ಜಿಹಾದ್ ಪ್ರಕರಣ ಆಗ್ತಾ ಇದ್ರೆ ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸರಿದ್ದಾರೆ, ಚಟುವಟಿಕೆಗಳನ್ನ ನಮ್ಮ ಮನೆ ಹೆಣ್ಣು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಪೊಲೀಸರಿದ್ದಾರೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಪ್ರತಿ ಬಾರಿ ಹೇಳ್ತಾರೆ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ತಪ್ಪು ಅನ್ನುವಂಥದ್ದು. ನಿಜಕ್ಕೂ ನಾವು ಮಾಡ್ತಿರುವಂತದ್ದು ಏನು? ಸಂವಿಧಾನದ ಅಡಿ ಬರುವಂತಹ ಪ್ರತಿಯೊಂದು ಪ್ರಜೆಗಳು ನಮ್ಗಾದಂತಹ ಕರ್ತವ್ಯಗಳಿದೆ. ನಿಜಕ್ಕೂ ನಾವು ಇಂಥದ್ದೆಲ್ಲ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಾವು ನೋಡಿ, ಅದೇ ನೈತಿಕ ಅದೇ ಹೇಳೋದಿಲ್ಲ ನಾನು, ಅನೈತಿಕ ಗುಂಡಾಗಿರಿ ಅಂತ ಹೇಳ್ತೇನೆ. ಅನೈತಿಕ ಗುಂಡಾಗಿರಿ ಮಾಡೋದು ಎಷ್ಟು ಸರಿ ಅಂತ ನಾನು ಕೂಡ ಪ್ರಶ್ನಿಸ್ತಾ ಇದ್ದೇನೆ. ಇವತ್ತು ಕಾನೂನು, ಇವತ್ತು ಪೊಲೀಸರು ಅದನ್ನು ನೋಡಬೇಕಾಗ್ತದೆ. ಇವತ್ತು ಅಲ್ಲಿ ಅವ್ರು ಹೇಳಿದ್ರು, ಉಳ್ಳಾಲ ಬೀಚಲ್ಲಿ, ಪಣಂಬೂರು ಬೀಚಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಹೇಳಿದ್ರು ಕೂಡಲೇ ಆ ಬಗ್ಗೆ ಪೊಲೀಸರ ಗಮನಕ್ಕೆ ತರುವುದು. ಅಲ್ಲಿ ಜಿಲ್ಲಾಧಿಕಾರಿಗಳು ಇದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸೋದಪ್ಪ. ಒಂದು ನಿಯೋಗ ಮಾಡಿಕೊಂಡು ಹೋಗಲಿ, ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಲಿ, ಅವರಲ್ಲಿ ಬೀಟನ್ನು ಹಾಕಿ ಅದನ್ನು ಸರಿಪಡಿಸ್ತಾರಲ್ಲ, ಪ್ರಯತ್ನಗಳು ಮಾಡ್ತಾರಲ್ವ. ಅದು ಬಿಟ್ಟು ಇವರೇ ಅವರ ಮೇಲೆ ಕೈ ಮಾಡೋದು ಎಷ್ಟು ಸರಿ ಕಾನೂನನ್ನು? ಈಗ ಹೇಳಿದ ಹಾಗೆ ಇವರ ಮನೆಯ ಹೆಣ್ಣು ಮಗಳಿಗೆ ಆ ರೀತಿ ಆದರೆ ಇವರಿಗೆ ಎಷ್ಟು ವೇದನೆ ಆಗ್ತದೆ, ಆ ಹೆಣ್ಣು ಮಗಳಿಗೆ ಎಷ್ಟು ಸಾಮಾಜಿಕವಾಗಿ ಎಷ್ಟು ಕಿರುಕುಳ ಆಗ್ತದೆ ಮನಸ್ಸಿಗೆ. ಎಸ್, ಸಮಯದ ಅಭಾವಗಳಿರುವುದರಿಂದ ಕರೆಗಳು ಕಟ್ಟಾಗುತ್ತೆ. ಎಲ್ಲೂ ಕೂಡ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಇದನ್ನೇ ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ಕರೆಗಳಿರುತ್ತೆ, ಗೆಸ್ಟ್ ಕೂಡ ನಮ್ಮ ಜೊತೆ ಇರ್ತಾರೆ, ಚರ್ಚೆ ಕೂಡ ಮಾಡ್ತಾರೆ. ಯಾವುದು ಕೂಡ ಒನ್ ಸೈಡೆಡ್ ಹೋಗೋದಿಲ್ಲ, ಪ್ರತಿ ಸೈಡ್ ಕೂಡ ನಾವು ಮಾತಾಡ್ತೀವಿ. ಎರಡು ಮತಗಳ ಹಲ್ಲೆ ಪ್ರಕರಣಗಳನ್ನ ಹಿಡ್ಕೊಂಡು ಮಾತಾಡಿದೀವಿ. ಎರಡು ಮತಗಳಿತ್ತು. ಶಿವಮೊಗ್ಗದಲ್ಲಿ ಮುಸ್ಲಿಂ ಯುವತಿ ಮೇಲೆ ಹಲ್ಲೆ ಮಾಡಿರುವಂತದ್ದು, ಹಾಗೇನೆ ತಣ್ಣೀರುಬಾವಿ ಬೀಚ್ ನಲ್ಲಿ ಹಿಂದೂ ಕಾರ್ಯಕರ್ತರು ಹೋಗಿ ಹಲ್ಲೆ ಮಾಡಿರುವಂತದ್ದು. ನಿಜಕ್ಕೂ ಸಾರ್ವಜನಿಕರಾಗಿ ನಮ್ಮ ಕರ್ತವ್ಯವನ್ನ ನಾವು ಮಾಡಿದ್ದೇವೆ ಅನ್ನುವಂತ ಪ್ರಶ್ನೆಯನ್ನ ಹಾಕೊಳ್ಬೇಕಾಗಿದೆ. ಎಲ್ಲಾದ್ರೂ ಅನೈತಿಕ ಚಟುವಟಿಕೆಗಳಾದಾಗ ನಾವು ಮಾಡಬೇಕಾದಂತಹ ಮೊದಲ ಕರ್ತವ್ಯವೇನು? ಇದೆಲ್ಲ ಕೂಡ ನಾವು ಯೋಚನೆ ಮಾಡಬೇಕು. ನಾವು ಮಾಡಿಲ್ಲ ಅಂದ್ರೆ ನಾವು ನೇರವಾಗಿ ಹೊಣೆ ಆಗ್ತೇವೆ ಅದಕ್ಕೆ. ನಾನು ಕೂಡ ಇವತ್ತಿನ ಎಪಿಸೋಡ್ ನಲ್ಲಿ ಅದೇ ಮಾತಾಡಿರುವಂತಹದ್ದು. ನೀವು ಸಾರ್ವಜನಿಕರಾಗಿ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿದ್ರಾ? ಇಲ್ಲ ಅಂದ್ರೆ ನಿಮ್ಮದೇ ತಪ್ಪಾಗ್ತದೆ. ನೀವು ನಿಭಾಯಿಸೂ ಕೂಡ ಪೊಲೀಸ್ನವರು ಯಾವುದೇ ಆಕ್ಷನ್ಸ್ ಗಳನ್ನ ತಗೊಳ್ಳಿಲ್ಲ ಆದ್ರೆ ಆಗ ಅವರಿಗೆ ಬುದ್ಧಿವಾದಗಳನ್ನ ಹೇಳಬಹುದೇ ವಿನಃ ಅಲ್ಲಿ ಹೋಗಿ ಕೈ ಮಾಡುವಂತದ್ದು ತಪ್ಪು. ಎಸ್, ಜನಾರ್ದನ್ ಬಂಡರ್ಕರ್ ಅವರೇ, ಇವತ್ತಿನ ಲೈವ್ ಡಿಸ್ಕಷನ್ ಅಲ್ಲಿ ನಮ್ಮ ಜೊತೆ ನೈತಿಕ ಪೊಲೀಸ್ ಗಿರಿಯ ವಿಚಾರದ ಕುರಿತು ಚರ್ಚೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನೈತಿಕ ಪೊಲೀಸ್ ಗಿರಿ ಮಾಡುವ ಮೊದಲು ಸಾರ್ವಜನಿಕರಾಗಿ ಒಂದು ಸಂವಿಧಾನದ ಪ್ರಜೆಗಳಾಗಿ ಆ ಒಂದು ಸಂವಿಧಾನದ ರೂಲ್ಸ್ ಗಳನ್ನ ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತೇವೆ ಅನ್ನುವಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಪ್ರತಿಯೊಂದು ಪ್ರಜೆಗಳದ್ದು. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.